ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅನ್ವಿತಾ ಉಡುಪಿ. ಹರೇ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾನು ಒಂದು ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಒಂದು ಪೋಸ್ಟ್‌ನ ಹಾಕಿದ್ದೇನೆ. ಸೊ ಯಾರೆಲ್ಲ ಆ ಪೋಸ್ಟ್‌ಗೆ ಲೈಕ್ ಕೊಡಲಿಲ್ಲ, ಪ್ಲೀಸ್ ಒಂದು ಲೈಕ್‌ನ ಕೊಟ್ಟು ನನಗೆ ಸಪೋರ್ಟ್ ಮಾಡಿ. ಹಾಯ್ ಜೀತಣ್ಣ, ಹವ್ ಆರ್ ಯು? ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬರ್ತೀನೈಕ್ ಲೈಕ್ ಕೊರಿಯರ ಅನ್ವಿ ಬಂದು ಮೂಜಿ ರೋಸನ್ ಕೊರೊಂದುಲ್ಲೆರು. ಥ್ಯಾಂಕ್ ಯು ಸೋ ಮಚ್. ಎಂಚ ಉಳ್ಳರು ಯಾನ್ ಆರಾಮುಲ್ಲೆ ಇರೆಂಚ ಉಳ್ಳರು. ಲೈವ್ ದಾಯಮಂತಿನ ಪಂಡ ಅವೇ ಒಂಜಿ ಪೋಸ್ಟ್ ಉಂಡತೆ ಐಕ್ ಇದ್ಯಾರ್ ಮಾರೆ ಕಾಮ್ ವಾಲಿ ರೂಪ ಅವ್ರು ಬಂದ್ರು. ಅನ್ವಿತಾ ಅಮ್ಮವ್ರೆ ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಹಾಯ್, ಹೇಗಿದ್ದೀರಾ ಕಾಮ್ ವಾಲಿ ರೂಪ ಅವರೇ? ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಎಂತ ಸ್ಪೆಷಲ್ ಮಾಡಿದ್ದೀರಿ? ಜೀತಣ್ಣ ಹೇಳ್ತಿದ್ದಾರೆ ಫಸ್ಟ್ ಲೈಕ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಾಮವಾಲಿ ರೂಪ ಅವರು ಹೇಳ್ತಾ ಇದ್ದಾರೆ ಏನಂತ, ಅನ್ವಿತಾ ಅಮ್ಮ ಅವರೇ ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ. ಗುಡ್ ಈವ್ನಿಂಗ್. ಕೊರ್ಲೆ ಅಂಚನೆ ಒಂಚಿ ಲೈಕನ್ ಕೊರ್ಲೆ ತುಕ ರೂಪ ನಾನು ಇದ್ದೀನಿ ಅಂತ ಜೀತಣ್ಣ ಹೇಳ್ತಿದ್ದಾರೆ. ಉಮೇಶ್ ಕುಮಾರ್ ಅವರು ಹಾಯ್ ಅನ್ವಿ ಅಡ್ಡಬೂರಿಯ ಪಣಂದುಲ್ಲೆರು. ಉಮೇಶ್ ಅಣ್ಣ ಎಂಚುಲ್ಲರ್ ಬುಕ ಥ್ಯಾಂಕ್ ಯು ಸೋ ಮಚ್ ಅನ್ನ ಲೈವ್ಗೆ ಬರ್ತೀನಿ ಐಕ್ ಯಾನ್ ಏರೊಂದು ರಡ್ಡ ದಾದಿ ರಡ್. ಓ ಸಂಪತಣ್ಣ ಎಂತ ಎಂತ ಎರಡು. ಕಾಮವಾಲಿ ಅವರು ಹೇಳ್ತಿದ್ದಾರೆ, ರೂಪ ಅವರು ಹೇಳ್ತಿದ್ದಾರೆ, ಅನ್ವಿತಾ ಅಮ್ಮ ಅವರೇ ನಾನು ನಿಮ್ಮ ಮನೆ ಕೆಲಸದವಳು ಅಮ್ಮ ಅವರೇ ಪ್ಲೀಸ್ ಟೇಕ್ ಆಫ್. ಯಬಾ ನಮ್ಮ ಮನೆಯಲ್ಲಿ ಮನೆ ಕೆಲಸ ಎಂತೆಲ್ಲ ಆಯ್ತಾ, ನಾವೇ ಮಾಡಬೇಕು, ನಾವೇ ತಿನ್ನುದು ಅಷ್ಟೇ. ಎಂಚ ಉಲ್ಲರು ಪಂಡ್ ನಮ್ಮ ಉಮೇಶ್ ಅಣ್ಣೆ ಕೇಳೊಂದುಲ್ಲೆರು ಯಾನು ಸೂಪರ್ ಡೂಪರ್ ಅದುಲ್ಲೆ ನಿಖಿಲ ಎಂಚ ಉಲ್ಲರು. ರೂಪ ಅವರು ಹೇಳ್ತಿದ್ದಾರೆ ಜೇರನ್ ಸರ್ ಹಾಯ್ ಅಂತ ಹೇಳ್ತಿದ್ದಾರೆ. ಸಂಪದಣ್ಣ ಅಡ್ಡಬೂರು ಚಿಲಕ್ಕಲೆ ಅಂತ ಮಾಡಂದುಲ್ಲೆರು. ಅಂದೆ ಬುಕ್ಕದಾದ ಸ್ಪೆಷಲ್ ದಾದೆ ಯಾರೆಲ್ಲ ನನ್ನ ರೀಸೆಂಟ್ ಪೋಸ್ಟ್ನ ಹಾಕಿದ್ದೇನೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಲ್ಲಿ ಇದೆ. ಹಾಗೆ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಆ ಲಿಂಕ್ ಅನ್ನು ಹಾಕಿದ್ದೇನೆ. ಪ್ಲೀಸ್ ಒಂದು ಬೇಗ ಬೇಗ ಹೋಗಿ ಲೈಕ್ನ ಕೊಟ್ಟು ಬನ್ನಿ. ಮಿಸ್ ಕರ್ನಾಟಕ ಅಂತ ಹೇಳಿ ಅದು ಪೋಸ್ಟ್ ಇದೆ, ಸೊ ಅದಕ್ಕೆ ಒಂದು ಲೈಕ್ನ ಕೊಡಿ ಸಾಕು ಅಷ್ಟೇ. ಜೇರನ್ ಜೀತಣ್ಣ ಹೇಳ್ತಿದ್ದಾರೆ ರೂಪ ಅನ್ವಿತಾ ಮನೆಯಲ್ಲಿ ಕಸ ಗುಡಿಸೋಕೆ ಇದೆ ಹೋಗಿ ಅಂತ ಹೇಳ್ತಿದ್ದಾರೆ. ಸಂಪತಣ್ಣ ಲೈಕ್ ಕೊಟ್ಟಿದ್ದಾರೆ ಅಂತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಉಮೇಶ್ ಅವರು ಎನ್ಸೋ ಹುಷಾರುಲ್ ಯಾನು ಹುಷಾರುಲ್ಲೆ ಅನ್ವಿ ಇಂದು ಪಣದುಲ್ಲಿದೆ ಅಂದೆ ಬುಕ್ಕ ವಿಶೇಷ ಮತ
ಜೇರನ್ ಹೇಳ್ತಿದ್ದಾರೆ, ಜೀತಣ್ಣ ಹೇಳ್ತಿದ್ದಾರೆ, ರೂಪ ನಾನು ಅನ್ವಿತಣ್ಣ ಅಣ್ಣ ಅಂತ ಹೇಳ್ತಿದ್ದಾರೆ. ಹೌದು ಹೌದು, ರೂಪ ಅವ್ರು ಹೇಳ್ತಿದ್ದಾರೆ, ಅನ್ವಿತಾ ಅಮ್ಮವ್ರೆ ನನಗೆ ಕ್ಲೀನಿಂಗ್ ವರ್ಕ್ ಅಂದ್ರೆ ತುಂಬಾ ಇಷ್ಟ ಅಮ್ಮವ್ರೆ ಅಂತ ಹೇಳ್ತಿದ್ದಾರೆ. ಎಂತ ಹೀಗೆ ಹೇಳುದು. ರೂಪಸಿಸ್ ರೂಪ ಅವರು ಹೇಳ್ತಿದ್ದಾರೆ, ಜೇರೆನ್ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ. ಸಂಪದಣ್ಣ ಸ್ಪೆಷಲ್ ಈರಿಪ್ಪ ನೋಡು ನಮ್ಮ ದಾಲ ಇಜ್ಜಾಂಡಿ ಸಂಪದಣ್ಣ ನಿಖಲ್ನೇ ಮತ್ತ ವಿಶೇಷ ಮತ. ಜೇರನ್ ಹೇಳ್ತಿದ್ದಾರೆ, ರೂಪ ಬೇಗ ಹೋಗಿ ಅಂತ ಹೇಳ್ತಿದ್ದಾರೆ. ಶ್ರೀಧರ್ SP ಅವ್ರು ಬಂದ್ರು, ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಶ್ರೀಧರ್ ಅಣ್ಣ ಎಂಚೊಲ್ ಇರ್ಬೇಕು, ಥ್ಯಾಂಕ್ ಯು ಸೋ ಮಚ್. ಇವಾಗ ಬತ್ತಿನೇಕ್ ಅಂಚನೆ ಮೋಕಿಡೊಂಜಿ ಲೈಕ್ ಕೊರ್ಲೆ. ರೂಪ ಅವರು ಹೇಳ್ತಿದ್ದಾರೆ, ಜೇರನ್ ಅಣ್ಣ ಕಸ ಗುಡ್ಸ್ತೀನಿ ಅಂತ ಹೇಳ್ತಿದ್ದಾರೆ. ಅಯ್ಯೋ ದೇವಾ, ಯಾಕೆ ಹೀಗೆ ಹೇಳೋದು ನೀವು. ದಯವಿಟ್ಟು ಸಪೋರ್ಟ್ ಮೆಸೇಜ್ನ ಹಾಕ್ಬೇಡಿ, ನನ್ನ ಜೊತೆ ಮಾತಾಡ್ತಾ ಹೋಗಿ ಅಷ್ಟೇ ಪ್ಲೀಸ್. ಒಂದು ಸ್ವಲ್ಪ ಹೊತ್ತು ಇದ್ದೇನೆ ಅಷ್ಟೇ. ಹಾಗೆ ಜೇತಣ್ಣ ಹೇಳ್ತಿದ್ದಾರೆ, ಓಕೆ ರೂಪ ಅಂತ ಹೇಳ್ತಿದ್ದಾರೆ. ಬೂರುಂಡು ಉಮೇಶ್ ಅಣ್ಣ ಹೇಳ್ತಿದ್ದಾರೆ, ಈ ರೇಪ ನೋಡು ಅನ್ವಿ ಪಂಡ್ ತಿಳ್ತಂದಿರಿ. ಅರ್ರೇ ನಮ್ಮ ದಾಲ ಇಜ್ಜಾಂಡು ನಿಕ್ಕಲ್ನೇ ಮತ್ತ 5 ಜನ ಇದ್ದೀರಾ. ಸಂಪತ್ ಅಣ್ಣ ಹೇಳ್ತಿದ್ದಾರೆ, ಫೇಸ್ ಲೈವ್ ಮಲ್ಪರ ಆಪ್ ಎಂದು ಪಣಂದ್ಲರಿ ಇಜ್ಜಿಜ್ಜಿ ಪೊರ್ಲಿಪ್ಪನಿನ ಫೇಸ್ ಇಂದ ಈಗ ಲೈವ್ ಮಂತು ತೋಜವನು ದಾದ ಸ್ಪೆಷಲ್ ಮಾತಿರಿಗ್ಲೈನಿ ಜೀತಣ್ಣ ಪಣಂದಿಲಿರು ಆರ ಅಂಚನೆ ಅನ್ವಿ ಮಾತ ಲೈವ್ ಬಿಡು ಅಂತ ಹೇಳ್ತಿದ್ದಾರೆ. ಪಾಪ ಗಮ್ಮತ್ ಬಾತಿರ್ನ ತೋಜನ ರೂಪಸಿಸ್ ಜೇರೆನ್ ಸಂಪತ್ ಪಂಡಲೆ ತಂದುಲಿರು ಬಕ ಮಾತಿರ್ನಲ್ಲ ದಾದ ಸ್ಪೆಷಲ್ ಮಾತಿರಿಗ್ಲ ದಾದ ಸ್ಪೆಷಲ್ ಪಂತಜರ್. ಯಾಕೆ ಮಾರೆ ನನ್ನ ಮೇಲೆ ಕೋಪ ಉಂಟ ಏನಾದ್ರು. 5 ಜನ ಇದ್ದೀರಾ, 3 ಲೈಕ್ ಬಂದಿದೆ, ಯಾಕೆ. ಜೇರನ್ ಅವರು ಹೇಳ್ತಿದ್ದಾರೆ, ನೋ ಫೇಸ್ ಲೈವ್ ಅಂತ ಹೇಳ್ತಿದ್ದಾರೆ. ಸಂಪತ್ತಣ್ಣ ಹೇಳ್ತಿದ್ದಾರೆ, ಸ್ವಪ್ನ ಸುಂದರಿಗೆ ಎಬ್ಬೇ ಪೊಕ್ಕಡಿ ಜನಲ್ಲ ಕುಲ್ಲೆಂಚಿ. ಸಂಪತ್ತಣ್ಣ ಈರ್ಗಿನಿ ಇನ್ಸ್ಟಾಗ್ರಾಮ್ ಹಿಡಿತಾಡ ಎನ್ನ ಒಂಜಿ ಪೋಸ್ಟ್ ಒಂಜಿ ಲೈಕ್ ಕೊರ್ಲಣ್ಣ ಅಂಚನೆ ಒಂಜಿ ಶೇರ್ ಮಲ್ತು ಬಿಡ್ಲೇವೇನು ಮಾತಿರ್ಲ ಲೈಕ್ ಕೊರಡು. ರೂಪ ಅವರು ಹೇಳ್ತಿದ್ದಾರೆ, ಅನ್ವಿತಾ ಅಮ್ಮವ್ರೆ ಕಸ ಗುಡ್ಸೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಬಾತ್ರೂಮ್ ತೊಳೆಯೋದು, ಕಾರ್ ವಾಶ್ ಮಾಡೋದು ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹೌದಾ ರೂಪ ಅವರೇ, ಅದು ನಿಮ್ಮ ಮನೆಯಲ್ಲೇ ಮಾಡಿ. ಉಮೇಶ್ ಅಣ್ಣ ಹೇಳ್ತಿದ್ದಾರೆ, ಇನಿ ವೆಜ್ ಇರಿಗೆ ದಾದಿ ಸ್ಪೆಷಲ್ ಇಂಕ್ಲ ಇನಿ ವೆಜ್. ಆಶಾ ಕನ್ನಡ ಬ್ಲಾಗ್ಸ್ ಅವರು ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಆಶಾ ಅವರೇ, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವಿಗೆ ಬಂದದಕ್ಕೆ. ಊಟ ಇನ್ನೂ ಆಗ್ಲಿಲ್ಲ, ನಿಮ್ಮದಾಯ್ತಾ ಆಶಾ ಅವರೇ? ಶ್ರೀಧರಣ್ಣ ಹೇಳ್ತಿದ್ದಾರೆ, ನನಗೆ ತುಳು ಬರೋದಿಲ್ಲ, ನಮ್ಮದು ಮಂಡ್ಯ. ಹೌದಾ ಶ್ರೀಧರಣ್ಣ? ಓಕೆ, ಸಾರಿ. ಹೇಗಿದ್ದೀರಾ ಮತ್ತೆ? ಥ್ಯಾಂಕ್ ಯು ಸೋ ಮಚ್ ಶ್ರೀಧರಣ್ಣ ನನ್ನ ಲೈವಿಗೆ ಬಂದದಕ್ಕೆ. ಆಶಾ ಅವರು ಕಾಫಿ ಅಂತ ಹೇಳ್ತಿದ್ದಾರೆ. ಇವಾಗ ಕಾಫಿ ಕುಡಿಯಲ್ಲಮ್ಮ, ನಿಮ್ದಾಯ್ತಾ? ರೂಪ ಅವರು ಹೇಳ್ತಿದ್ರೆ, ಅನ್ವಿತಾ ಅಮ್ಮವ್ರೆ ನೀವು ನಮ್ಮ ಯಜಮಾನಿ ಅಮ್ಮವ್ರೆ. ಯಪ್ಪ ಅಷ್ಟೆಲ್ಲ ಬೇಡ ಆಯ್ತಾ, ನಾನು ನಿಮ್ಮ ತಂಗಿ ಅಂತ ಅನ್ಕೊಳ್ಳಿ. ಆಶಾ ಅವರು ಹೇಳ್ತಿದ್ರೆ, ಲೈಕ್ ಡನ್ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್ ಆಶಾ ಅವರೇ. ರಂಜಿತ್ ಕುಮಾರ್ ಅವರು ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ರಂಜಿತ್ ಬ್ರೋ, ಏನ್ ಚೊಲ್ಲರು? ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬತ್ತೀನೈಕ್. ಸಂಪತ್ತಣ್ಣ ಪಣದಲ್ಲಿ, ಓಕೆ ಸಿಸ್ಟರ್ ಪಣದಲ್ಲಿ ದಾದ ಸ್ಪೆಷಲ್ ಸಂಪತ್ತಣ್ಣ. ರಂಜಿತ್ ಕುಮಾರ್ ಇನ್ಸ್ಟಾಗ್ರಾಮ್ ಇತ್ತರಡ ಪ್ಲೀಸ್ ನಾವು ಒಂಜಿ ರೀಸೆಂಟ್ ಪೋಸ್ಟ್ ಮಂತದೆ ನೋಡಿ. ರೀಸೆಂಟ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದೇನೆ, ಅದು ಮಿಸ್ ಕರ್ನಾಟಕ ಅಂತ ಹೇಳಿ. ಸೊ ಅದಕ್ಕೆ ಅದರ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಅದರ ಲಿಂಕ್ ಅನ್ನು ಕೊಟ್ಟಿದ್ದೇನೆ, ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಕೊಟ್ಟಿದ್ದೇನೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಒಂದು ಲೈಕ್ ನ ಕೊಡಿ, ನನಗೆ ಸಪೋರ್ಟ್ ನ ಮಾಡ್ತಾ ಹೋಗಿ, ಓಕೆನಾ. ಜೇರನ್ ಅವರು ಹೇಳ್ತಿದ್ದಾರೆ, ರೂಪ ಅಲ್ಲಿ ಅನ್ವಿ ಸ್ವಲ್ಪ ಬಟ್ಟೆ ಇದೆ ಅದನ್ನು ವಾಶ್ ಮಾಡಿ ಗುಡಿಸಿ ಆದ್ಮೇಲೆ ಅಂತ ಹೇಳ್ತಿದ್ದಾರೆ. ಶಕ್ತಿ ಎಂತ ಮಾರೆ ನೀವು. ರೂಪ ಅವರು ಹೇಳ್ತಿದ್ದಾರೆ, ಅನ್ವಿತಾ ಅಮ್ಮವ್ರಿ ನೀವು ಮಹಾರಾಣಿ ಅಮ್ಮವ್ರಿ, ನಾನು ನಿಮ್ಮ ಸೇವಕಿ ಅಮ್ಮವ್ರಿ. ಯಪ್ಪ ಇಷ್ಟೆಲ್ಲ ಬೇಡ ರೂಪ ಸಿಸ್ಟರ್, ಎಂತ. ರೂಪ ಅವ್ರು ಹೇಳ್ತಿದ್ರೆ, ಜೇರನ್ ಸರ್ ಅನ್ವಿತಾ ಅಮ್ಮವ್ರೆ ಮನೆ ಕಸ ಗುಡ್ಸಿ ನೆಲ ಒರೆಸೋದೆ ಬೇಡ, ಎಂತಕ್ಕೆ ಸಿಸ್ಟರ್ ಹೀಗೆಲ್ಲ ಹೇಳ್ತೀರಾ. ಜೇರನ್ ಅವರು ಹೇಳ್ತಿದ್ದಾರೆ, ರೂಪ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಜೇರನ್ ಅವರು, ರೂಪ ಅಲ್ಲಿ ಬಟ್ಟೆ ಇದೆ, ವಾಶ್ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಪಾಪ. ರೂಪ ಅವ್ರು ಹೇಳ್ತಿದ್ದಾರೆ, ಅನ್ವಿತಾ ಅಮ್ಮವ್ರೆ ಕಸ ಗುಡ್ಸಿ ನೆಲ ಒರೆಸಿ ಅಮ್ಮವ್ರೆ, ಈಗ ನಿಮ್ಮ ಮನೆ ಎಲ್ಲರ ಬಟ್ಟೆ ಒಗಿತೀನಿ. ಯಪ್ಪ ದೇವ, ಯಾರಿದು ಮನೆ ಕೆಲಸದವ್ರು ಮಾರ. ನೆಟ್ವರ್ಕ್ ಹೋಗ್ತಾ ಉಂಟು, ಅದಕ್ಕೋಸ್ಕರವೇ ಏನಲ್ಲ ಈ ತರ ಪ್ರಾಬ್ಲಮ್ ಆಗ್ತಾ ಉಂಟು.
ರೂಪಾ ಇದ್ದೀರಾ ಅಂತ ಜೇರನ್ ಕೇಳ್ತಿದ್ದಾರೆ. ಜೇರನ್ ಅವರು ರೂಪಾ ಅಲ್ಲಿ ಬಟ್ಟೆ ಇದೆ ವಾಶ್ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ರೂಪಾ ಅವರು ಅನ್ವಿತಾ ಅಮ್ಮವ್ರೆ ಕಸ ಗುಡಿಸಿ ನೆಲ ಗುಡಿಸಿ. ಅಯ್ಯೋ ದೇವಾ. ರೂಪಾ ಅವ್ರು ಹೇಳ್ತಿದ್ರೆ ಜೇರನ್ ಅಣ್ಣ ವಾಶ್ ಮಾಡ್ತೀನಿ ಈಗ ಅಂತ ಹೇಳ್ತಿದ್ರೆ. ಓಕೆ ಡನ್ ಅಂತ ಜೇರನ್ ಅವರು ಹೇಳ್ತಿದ್ದಾರೆ. ಹಾ ಅಂತ ಜೇರನ್ ಅವರು ಹೇಳ್ತಿದ್ದಾರೆ. ಎಂತಾಯ್ತು ನೆಟ್ವರ್ಕ್ ಎಲ್ಲಿ ಹೋದ್ರು ಎಲ್ಲರೂ? ಬನ್ನಿ ಬನ್ನಿ ಒಂಚೂರು ಮಾತಾಡಿ ನನ್ ಜೊತೆ. ಜೀತಣ್ಣ ದಾದಾ ಸ್ಪೆಷಲ್ ಮಲ್ತಿದ್ದಾರಿನಿ. ಎಂತ ಸ್ಪೆಷಲ್ ಮಾಡಿದೀರಾ ಜೀತಣ್ಣ? ರೂಪ ಅವರು ಹೇಳ್ತಿದ್ದಾರೆ ಅನ್ವಿತ್ ಅಮ್ಮೋರೆ ವಾಷಿಂಗ್ ಮಿಷಿನ್ ಬೇಡ ಅಮ್ಮೋರೆ ಹ್ಯಾಂಡ್ಸ್ ಅಲ್ಲೇ ತಿಕ್ಕಿ 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 ಒಗಿತೀನಿಗೆ. ಯಪ್ಪ ದೇವ. ಶ್ರೀ ಜಯ ಕಿಚನ್ಸ್ ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಸಿಸ್ಟರ್, ಮತ್ತೆ ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದಿದ್ದಕ್ಕೆ. ಎಂತ ಸ್ಪೆಷಲ್ ಇವತ್ತು? ಬ್ಲೂ ಕೊಟ್ಟಿದ್ದೇನೆ ಓಕೆನಾ? ಜೀತಣ್ಣ ಹೇಳ್ತಿದ್ದಾರೆ ರೂಪ ವಾಷಿಂಗ್ ಮಿಷಿನ್ ಬೇಡ ಕೈಯಲ್ಲಿ ಒಗಿರಿ ಅಂತ ಹೇಳ್ತಿದ್ದಾರೆ. ಶ್ರೀ ಅವರು ಹೇಳ್ತಿದ್ದಾರೆ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. 5 ಲೈಕ್ ಆಗಿದೆ. ಜೀತಣ್ಣ ಹೇಳ್ತಿದ್ದಾರೆ ಸ್ಪೆಷಲ್ ಕೋಳಿ ಅಂತ ಹೇಳ್ತಿದ್ದಾರೆ. ರೂಪ ಅವರು ಹೇಳ್ತಿದ್ದಾರೆ ಇಲ್ಲೇ ಇದ್ದೀನಿ ಅಮ್ಮವ್ರೆ, ಎಲ್ಲೂ ಹೋಗಿಲ್ಲ, ಬಟ್ಟೆ ಹೋಗಿದ್ದೀನಿ. ಅಯ್ಯೋ ದೇವಾ, ನಿಮ್ದು ಸರ್ದು ಅಂತ ಹೇಳ್ತಿದ್ದಾರೆ. ನನ್ನದು ಬೇಡ. ಸಂಪತಣ್ಣ ಯಾನ್ ಉಲ್ಲೆ ಅಂತ ಹೇಳ್ತಿದ್ದಾರೆ. ಸಂಪತಣ್ಣ ಬೊಕ್ಕ ವಿಶೇಷ ಮತ್ತೆ ಪುನಃ ಬಂದ್ರು ಮರ 5 ಜನ. ಪಾಪ ಇದ್ದೀರೇನಲ್ಲ ನನ್ಗೆ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ. ಅಂಡ್ ರೂಪ ಅವರು ಹೇಳ್ತಿದ್ರೆ ಆಯ್ತು ಜೇರನ್ ಸರ್ ಅಂತ ಹೇಳ್ತಿದ್ದಾರೆ. ಕಾಲ್ ಬಂತು ಕಾಲ್. ರೂಪ ಅವರು ಆಯ್ತು ಜೇರನ್ ಸರ್ ಅಂತ ಹೇಳ್ತಿದ್ದಾರೆ. ಜೇರನ್ ಅವರು ರೂಪ ಬಟ್ಟೆ ಒಗ್ದು ಆದ್ರೆ ಸ್ವಲ್ಪ ಜ್ಯೂಸ್ ಕುಡಿರಿ ಅಂತ ಹೇಳ್ತಿದ್ದಾರೆ. ಹೌದಾ? ಮತ್ತೆ ವಿಶೇಷಗಳು ಏನ್ ಮಾಡ್ತಾ ಇದ್ದೀರಾ ಎಲ್ಲರೂ ಸಹ? ಸಂಪದಣ್ಣ ಬುಕ್ಕ ದಾದಾ ಸ್ಪೆಷಲಿನಿ ಬಲೆ ಒಣಸಿಗೆ ಕೋರಿ ರೊಟ್ಟಿ ಕಬಾಬ್ ಪಾಯಸ. ಯೋಪ ಯಾನ್ ಬತ್ತಿಸ್ತೇನೆ ಯಾನಿತ್ತೆ ಜಾಲುಡಲಿ ತುಲೆ ನಿಕ್ಕಲ್ಲ. ಜೇರನ್ ಅವರು ಹೇಳ್ತಿದ್ದಾರೆ ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ರೂಪ ಅವರು ಹೇಳ್ತಿದ್ದಾರೆ ಜೇರನ್ ಜ್ಯೂಸ್ ಕುಡಿತೀನಿ ವಾಶ್ ಮಾಡಿ ಆದ್ಮೇಲೆ ಅಂತ ಹೇಳ್ತಿದ್ದಾರೆ. ಇವರದ್ದು ಎಂತ ಗೊತ್ತಿಲ್ಲ ಮಾರೆ. ಜೀತಣ್ಣ ಹೇಳ್ತಿದ್ರೆ ಓಕೆ ರೂಪ ಅಂತ ಹೇಳ್ತಿದ್ದಾರೆ. ಅಲ್ಲ ಇದು ಎಂತ ನಿಜವಾಗ್ಲೂ ಎಂತ ಇದು? ಮನೆ ಕೆಲಸದವರೆಲ್ಲ ಬಂದಿದ್ದಾರೆ ನನ್ನ ಲೈವ್ಗೆ, ಎಂತ ಕತೆ? ರೂಪ ಅವ್ರು ಹೇಳ್ತಿದ್ದಾರೆ ಅನ್ವಿತ್ ಅಮ್ಮವ್ರೆ ನೀವು ನಮ್ಮ ಅಮ್ಮವರು ಅಂತ ಹೇಳ್ತಿದ್ರೆ. ಯಪ್ಪ ಎಂತ ಅಮ್ಮವರ ಗೊತ್ತಿಲ್ಲ ಮಾರ್ರೆ. ಸಂಪದಣ್ಣ ಬೊಕ್ಕ ವಿಶೇಷ ಪೊಕ್ಕಡೆ ಪನ್ಪಿನ ಮಂಗೆ ಮಲ್ಪುನೆ ಅತ್ತೆ. ಇಜ್ಜಿ ಸಂಪತಣ್ಣ ನಿಜ ಬರ್ಪೆ ತುಲೆ ಇತ್ತೆ ಇತ್ತೆ ಕೋರಿ ರೊಟ್ಟಿ ಮಲ್ತದರ್ ಪಂಡೆ ಇತ್ತೆ ಅವಲೆ ಉಪ್ಪೆ ಯಾನ್. ರೂಪ ಅವರು ಹೇಳ್ತಿದ್ದಾರೆ ಅನ್ವಿತ್ ಅಮ್ಮವ್ರೆ ನೀವು ಇಳಿದು ಕೆಲಸ ಮಾಡ್ಕೊಂಡು ಇಲ್ಲೇ ಅರ್ಥ ಆಗ್ಲಿಲ್ಲ. ಇಲ್ಲಿದು ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಮ್ಮವ್ರೆ ಅಂತ ಹೇಳ್ತಿದ್ದೀರಾ? ಆಯ್ತಾಯ್ತು ಸರಿ. ಬಟ್ ನನ್ನ ಕೆಲಸ ಮಾಡಬೇಡಿ, ನಾನ್ ಬೇಕಾದ್ರೆ ನಿಮ್ಮ ಸೇವೆ ಮಾಡ್ತೇನೆ. ಜೇರನ್ ಅವರು ಹೇಳ್ತಿದ್ದಾರೆ 6 ಮಾತಲ್ಲ ಇವಿಡ ಅಂಚನೆ ಅಂತ ಹೇಳ್ತಿದ್ದಾರೆ. ಅಂದೆ ಯಾಕೆ ರೂಪ ಸಿಸ್ಟರ್ ಹೀಗೆಲ್ಲ ಮಾತಾಡ್ತೀರಿ? ಅನ್ವಿತಾ ಬೇಲೆ ಉಂಡ ಅಂತ ಹೇಳ್ತಿದ್ದಾರೆ. ಬೊಕ್ಕ ಸೌಖ್ಯನೇ ಅಂತ ಹೇಳ್ತಿದ್ದಾರೆ ನಮ್ಮ ಸಂಪತಣ್ಣ ಅವರು. ಯಾನು ಸೂಪರ್ ಡೂಪರ್ ಅದುಲ್ಲ ಅಣ್ಣ ಈ ರೇಂಜ್ ಇರ್ಬೇಕಾ? ರೂಪ ಅವ್ರು ಹೇಳ್ತಿದ್ರೆ ಅನ್ವಿತಾ ಅಮ್ಮವ್ರೆ ನಿಮ್ದು ಸರ್ದು ಬಟ್ಟೆ ವಾಶ್ ಮಾಡ್ದೆ ಅಮ್ಮವ್ರೆ ಅಂತ ಹೇಳ್ತಾರೆ. ವಾ ಪಳ ಹೊಳಿತಿದೆ ಮಾರ್ರೆ ಬಟ್ಟೆ. ಇವಾಗ ಕರೆಕ್ಟ್ ಆಯ್ತು ನೋಡಿ, 5 ಜನ ಇದ್ದೀರಿ, 5 ಲೈಕ್ ಬಂತು. ಥ್ಯಾಂಕ್ ಯು ಸೋ ಮಚ್. ಯಾನು ಸೌಖ್ಯ ಅಂತ ನಮ್ಮ ಸಂಪತಣ್ಣ ಹೇಳ್ತಿದ್ದಾರೆ. ಅಂಡ್ ಕಾಮೋಲಿ ರೂಪ ಅವರೇ ನೀವು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರೆ ಪ್ಲೀಸ್ ನನ್ನ ರೀಸೆಂಟ್ ಪೋಸ್ಟ್ ನ ನೋಡಿ, ಕಮ್ಯುನಿಟಿ ಗೈಡ್ಲೈನ್ಸ್ ಅಲ್ಲಿ ಹಾಕಿದ್ದೇನೆ. ಹಾಗೆ ಒಂದು ಲೈಕ್ ನ ಕೊಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಅದರ ಲಿಂಕ್ ಇದೆ ಓಕೆನಾ? ಹಾಗೆ ಒಂದು ಕಮೆಂಟ್ ನ ಕೂಡ ಮಾಡಬಹುದು ನೀವು, ನೋ ಪ್ರಾಬ್ಲಮ್.
ಸಂಪತಣ್ಣ ವರ್ಕ್ ಒಂದು ಪಣೊಂದುಲ್ಲೆರ್ ದಾದೆ ವರ್ಕ್. ರೂಪ ಅವ್ರು ಹೇಳ್ತಿದ್ರೆ ಅನ್ವಿತ್ ಅಮ್ಮ ಅವ್ರೆ ಈಗ ಟ್ಯಾರಿಸ್ ಹೋಗಿ ಒಣಗಿಸಿ ಬರ್ತೀನಿ. ಆಯ್ತಾಯ್ತು, ಒಣಗಿಸಿ ಬನ್ನಿ ನೀವು. ನನ್ನ ಲೈವಲ್ಲಿ ಬಟ್ಟೆ ಒಗೆಯವರೆಲ್ಲರೂ ಸಹ ಇದ್ದಾರೆ ಮಾರ್ರೆ, ಭಯಂಕರ. ರೂಪ ಅವ್ರು ಹೇಳ್ತಿದ್ರೆ ಆಯ್ತು ಅನ್ವಿತ್ ಅಮ್ಮೋರೇ ಅಂತ ಹೇಳ್ತಿದ್ರೆ. ಯಪ್ಪ ನನ್ಗಿದು ಕರಿತೀರಲ್ಲ ನೀವು ಈ ತರ, ನನ್ಗೊಂಥರ ಆಗ್ತುಂಟು ಮಾರ್ರೆ ಈ ತರ. ಅನ್ವಿತ್ ಅಮ್ಮೋರೇ ಅಂತ ಕಿರ್ಚುತ್ತಿದ್ದಾರೆ. ಸಂಪತಣ್ಣ ವರ್ಕ್ ಮನ್ಪುನಿ ಅಂದೆ ವರ್ಕ್ ಮಾಡ್ತೊಂದಿಲ್ಲರ. ಜೇರನ್ ಅವರು ಹೇಳ್ತಿದ್ದಾರೆ ರೂಪ ಅಲ್ಲಿ ಗಿಡಗಳಿಗೆ ನೀರು ಹಾಕಿ ಬಟ್ಟೆ ಒಣಗಿಸಿ ಹಾಕಿದ್ಮೇಲೆ ಅಂತ ಹೇಳ್ತಿದ್ದಾರೆ. ಎಲ್ಲಿ ಹೋದ್ರು ನಮ್ಮ ಯಾರು ರಂಜಿತ್ ಬ್ರದರ್ ಎಲ್ಲಿ ಹೋದ್ರು? ರೂಪ ಅವರು ಹೇಳ್ತಿದ್ರೆ ಅನ್ವಿತ್ ಅಮ್ಮ ಅವರೇ ನನಗೆ ಮನೆ ಕೆಲಸದವಳು ಜಾಬ್ ತುಂಬಾ ಇಷ್ಟ ಅಂತ ಹೇಳ್ತಿದ್ದಾರೆ. ಹೌದಾ ರೂಪ ಅವರೇ? ರೂಪ ಅವರು ಹೇಳ್ತಿದ್ರೆ ಓಕೆ ಜೇರನ್ ಸರ್ ಅಂತ ಹೇಳ್ತಿದ್ದಾರೆ. ಸೋಮಶೇಖರ್ ಹಾಯ್ ಅಕ್ಕ ಅಂತ ಹೇಳ್ತಿದ್ರೆ. ಸೋಮಶೇಖರ್ ಅವರೇ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಹೇಗಿದ್ದೀರಾ ಸೋಮಶೇಖರ್ ಅವರೇ? ಹೊಸಬ್ರು ಇವರು ಸೋಮಶೇಖರ್. ಜೇರನ್ ಅವರು ಹೇಳ್ತಿದ್ದಾರೆ ಮತ್ತೆ ಸ್ವಲ್ಪ ಅಂಗಡಿಗೆ ಹೋಗಿ ಈರುಳ್ಳಿ ತನ್ನಿ ಅಂತ ಹೇಳ್ತಿದ್ದಾರೆ. ಅಡುಗೆ ಆಗ್ತದೆ ಈಗ ನನ್ನ ಲೈವ್ ಅಲ್ಲಿ. ಸೋಮಶೇಖರ್ ಅವರು ಅಕ್ಕ ಟೀ ಅಂತ ಹೇಳ್ತಿದ್ದಾರೆ. ಟೀ ಆಗಿದೆ, ನಿಮ್ಮದಾಯ್ತಾ? ಎಂತ ಸ್ಪೆಷಲ್ ಮಾಡಿದಿರಿ? ಸಂಪತ್ ಅವರು ಹೇಳ್ತಿದ್ದಾರೆ ಈರು ದಾದೆ ವರ್ಕ್ ಮಲ್ಪುನಿ ಯಾನ್ ಕಂಪ್ಯೂಟರ್ ಕ್ಲಾಸ್ ಟೀಚರ್ ಆದಿತ್ತೆ ಇತ್ತೆ ಬೇಲೆ ಬುಡಿ ಒಂತ್ ಟೈಮ್ ಮುಟ್ಟಿ ಇಲ್ಲಡು ಪುಗ ಪಂಡಾಂಡ್ ಅಂಚ ಬುಗ ಬ್ರದರ್ನ ಮದ್ಮೆ ಮತ್ತ ಉಂಡು ಬುಗ ತೂವಡು ದಾದ ಅಂದ. ಸೋಮಶೇಖರ್ ಅವರು ಹೇಳ್ತಿದ್ರೆ ಅಕ್ಕ ಲೈಕ್ ಡನ್ನ. ಥ್ಯಾಂಕ್ ಯು ಸೋ ಮಚ್ ಸೋಮಶೇಖರ್ ಅವರೇ. ಸೂಪರ್ ಅಕ್ಕ ಅಂತ ಹೇಳ್ತಿದ್ರೆ. ಥ್ಯಾಂಕ್ ಯು ಸೋ ಮಚ್. ಸಂಪತಣ್ಣ ಹೇಳ್ತಿದ್ರೆ ಪವಿಸಿಸ್ ಲೈವ್ ಇಜ್ಜತೆ ಅಂದ್ಗೆತೆ ಅರ್ಧಾನಿ ಪಂಡಾವು ದಾದೆ ಗೊತ್ತುಂಡೆ ಲೈವ್ ನಮಗ್ ದಾಲ ತಿಕ್ಕುಜಿ ಲೈವ್ ನಮಗ್ ದಾಲ ತಿಕ್ಕುಜಿ ಅವಕ್ಕೋಸ್ಕರ ಮಲ್ಪುಜಿರ್ ಮಸ್ತ್ ಜನ ವಿಡಿಯೋನೇ ಪಾಡೊಂದುಲ್ಲಿರತ್ತೆ. ಸೋಮಶೇಖರ್ ಅವರು ನೋ ಟೀ ಅಕ್ಕ ಅಂತ ಹೇಳ್ತಿದ್ದಾರೆ. ಹೌದಾ? ರೂಪ ಅವ್ರು ಹೇಳ್ತಿದ್ದಾರೆ ಅನ್ವಿತ್ ಅಮ್ಮ ಅವರೇ ನೀವು ಮಹಾರಾಣಿ ತರ ಆರಾಮಾಗಿ ಸೋಫಾ ಮೇಲೆ ಕಾಲ ಮೇಲೆ ಖಾಲಿ ಹಾಕೊಂಡು. ಯಬ್ಬ ಇದೆಲ್ಲ ಬೇಡ ಮರಿ, ಎಂತ ಹೀಗೆಲ್ಲ ಯಾಕೆ ಹೇಳುದು ಮಾರೆ. ನೀವು ಹಾಗೆ ಮಾಡಿ, ಕಾಲ್ ಮೇಲೆ ಕಾಲ್ ಹಾಕಿ, ನಾನು ಬೇಕಾದ್ರೆ ನಿಮ್ಗೆ ಕೆಲಸ ಮಾಡಿ ಕೊಡ್ತೇನೆ ಆಯ್ತಾ. ಸಂಪತಣ್ಣ ಹೇಳ್ತಿದ್ರೆ ಮದಿಮೆಗೆ ಲೆಪ್ಪುಜರೆ ಬಲೆ ಸಂಪತಣ್ಣ ಐಕ್ದಾನೆ. ಬಲೆ ಮಾತರೆಗಳ ಸ್ವಾಗತ ಮದ್ಮೆಗೆ. ಜೇರನ್ ಅವ್ರು ಹೇಳ್ತಿದ್ದಾರೆ ರೂಪ ನೀರು ಹಾಕಿದ್ರ ಗಿಡಗಳಿಗೆ ಅಂತ ಹೇಳ್ತಿದ್ದಾರೆ. ಜೀತಳ್ ನೀರು ಬೇಲೆ ಕೊರ್ಪಿನ ಮಧ್ಯಾಹ್ನ ಲಾಯ್ಕ್ ವಾಯ್ಸ್ ಇತ್ತು ಮಾರೆ ಇತ್ತೆ ಪೂರ ವಾಯ್ಸ್ ಅಲಕ್ಕ ಪೋಯ್ ಬಕ್ಕ ಮಾತಿರ್ಲ ಲೈವ್ಗೆ ಬರ್ತದೆ ಖುಷಿ ಆಂಡಲ. ಕಾಮವಾಲಿ ರೂಪ ಅವರು ಹೇಳ್ತಿದ್ರೆ ಜೇರನ್ ಸರ್ ನೀರು ಹಾಕ್ತೆ ಅಂತ ಹೇಳ್ತಿದ್ದಾರೆ. ಸಂಪತ್ತಣ್ಣ ತೆಮ್ಮ ಅಂದಂದ್ ತೆಮ್ಮ ಪಂಡ ದಾದಿ ಗೊತ್ತುಂಡೆ ಹೊರ ಬರ್ಪುಂಡು ತೆಮ್ಮ ದಾಲ ಮಲ್ಪೆರ ಪುಜಿ ಒಂಚೂರು ಕೋಲ್ಡ್ ಉಂಡತೆ ಅಂಚ. ಜೇರನ್ ಅವರು ಓಕೆ ಹಾಗಾದ್ರೆ ಸ್ವಲ್ಪ ಈರುಳ್ಳಿ ತನ್ನಿ ಅಂತ ಹೇಳ್ತಿದ್ದಾರೆ. ರೂಪ ಅವರು ಹೇಳ್ತಿದ್ರೆ ಅನ್ವಿತ್ ಅಮ್ಮ ಅವರೇ ನೆಕ್ಸ್ಟ್ ಕೆಲಸ ಕೊಡಿ ಅಮ್ಮವ್ರೇ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಕೆಲಸ ಎಂತೆಲ್ಲ ನೀವು ಹೋಗಿ ನನ್ನ ಮನೆಗೆ ಬರ್ಲಿಲ್ಲದಿದ್ರೆ ಪ್ಲೀಸ್ ನನ್ನ ಮನೆಗೆ ಹೋಗಿ ಒಂದು ಕಮೆಂಟ್ನ ಮಾಡಿ, ನಾನು ಕೂಡ ನಿಮ್ಮ ಮನೆಗೆ ಬರ್ತೇನೆ ಓಕೆನಾ. ಜೇರನ್ ಅವರು ಹೇಳ್ತಿದ್ದಾರೆ ಇವತ್ತು ಸ್ಪೆಷಲ್ ಮಾಡೋಣ ಅಡಿಗೆ ಅಂತ ಹೇಳ್ತಿದ್ದಾರೆ. ಹೌದು
ಸಾರಿ ಎನ್ನ ವಾಯ್ಸ್ ಪ್ರಪೋಂದಿಪ್ಪುಂಡು ಅಪಗಪಗ ಸೊ ಅಂಚ ಮ್ಯೂಟ್ ಮಲ್ತೋಂದಿಪ್ಪೆ. ರೂಪ್ ಅವರು ಹೇಳ್ತಿದ್ರೆ ಜೇರನ್ ಸರ್ ನಾನು ಔಟ್ ಸೈಡ್ ಹೋಗ ಎಂಚಿದ ಹೋಗಲ್ಲಪ್ಪ ಬಿಸಿಲಿಗೆ ಟ್ಯಾನ್ ಆಗ್ತೀನಿ. ಯಬ್ಬೋ ದೇವ, ನೀವು ಹೌದಾ ಮಾರ ಕೆಲಸ ಮಾಡುದು? ಹೌದಾ, ಟ್ಯಾನ್ ಆಗ್ತದಂತ ಹೇಳಿ ಮನೆ ಕೆಲಸ ಮಾಡುದೇ ಇಲ್ಲ ಅನ್ಸುತ್ತೆ, ನನಗೆ ಡೌಟು. ಸಂಪದಣ್ಣ ಹೇಳ್ತಿದ್ದಾರೆ ಜ್ಯೂಸ್ ಐಸ್ ಕ್ರೀಮ್ ತಿಂತಾರ ಅಂದಂದು ಜ್ಯೂಸ್ ಪರ್ತೆ ಕುಡರ ಮಧ್ಯಾಹ್ನಡ್ಲ ಪರ್ತೆ ಕುಡರ ಅವು ಸೆಕೆ ಪುಣ ಇಂದು ಪರೋಂದೆಪ್ಪುಣವೇ ಎಂತು ಫ್ರಿಜ್ ಡುಪ್ಪುಣತೆ. ಜೇರನ್ ಅವರು ಹೇಳ್ತಿದ್ದಾರೆ ರೂಪ ಇವಾಗ ಎಲ್ಲಿ ಬಿಸಿಲು ಅಂತ ಹೇಳ್ತಿದ್ದಾರೆ. ರೂಪ ಅವರು ಅನ್ವಿತಾ ಅಮ್ಮವ್ರೆ ಸಲೂನ್ ಸರ್ವಿಸ್ ಫೇಶಿಯಲ್ ಮೆನಿಕ್ಯೂರ್ ಪೆಡಿಕ್ಯೂರ್ನು ಮಾಡ್ತೀನಿ ಅಮ್ಮವ್ರೆ. ಹೌದಾ, ನಾನು ಸಹ ಬ್ಯೂಟಿಷಿಯನ್ನ ಮಾಡಿದ್ದೇನೆ ತುಂಬ ವರ್ಷದ ಹಿಂದೆ. ನಾನು ಸಹ ಬ್ಯೂಟಿಷಿಯನ್ ಮಾಡಿದ್ದೇನೆ, ಹಾಗೆ ಸರ್ಟಿಫಿಕೇಟ್ ಕೂಡ ಇದೆ ನನ್ನ ಹತ್ರ. ನೀವು ಸಹ ಮಾಡಿದ್ದೀರಾ ರೂಪ ಅವರೇ? ಸಂಪದಣ್ಣ ಮ್ಯೂಟ್ ಮ್ಯೂಟ್ ಮಂತಿನ ಕೆಮ್ಮಲತ್ತೊಂದುಲ್ಲೆ. ಯತೀಶ್ ಬ್ರದರ್ ಬಂದ್ರು, ನನ್ನ ತಮ್ಮ. ಹಲೋ ಅಕ್ಕ ಅಂತ ಹೇಳ್ತಿದ್ದಾರೆ. ಹಲೋ ಯತೀಶ್ ಬ್ರದರ್, ಏನ್ ಚೋಲಿರ್ಬೇಕ? ಥ್ಯಾಂಕ್ ಯು ಸೋ ಮಚ್. ನಾ ಲೈವ್ಗೆ ಬರ್ತೀನಿ. ಜೇರನ್ ಅವರು ಹೇಳ್ತಿದ್ದಾರೆ ದಾದು ಸ್ಪೆಷಲ್ ಯತೀಶ್ ಬ್ರೋ. ಜೇರನ್ ಅವರು ಹೇಳ್ತಿದ್ದಾರೆ ರೂಪ ನೀವು ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಈಗ ಜೇರನ್ ಅವರದು ಜೇರನ್ ಕೆಲಸ ಮಾಡ್ತಾರೆ ಅನ್ಸುತ್ತೆ ಅಲ್ವಾ? ಯತೀಶ್ ಬ್ರದರ್ ಹೇಳ್ತಿದ್ದಾರೆ ಅಕ್ಕ ಬತ್ತೆ ಯಾನ್ ಅಪರೂಪಕ್ಕೆ ಬತ್ತೀನಿ, ಅಪರೂಪಗು ಮಧ್ಯ ನಡಿನಿ ಲೈವ್ ಬತ್ತಿತ್ತವೆ. ಅಂಡ್ ದಾದಾಲ್ಪುನು ಜನನೇ ಇಜ್ಜಾಂಡು ಅಡೆಗೆ ತೆಕ್ಕದು ಮನ್ಪದೆ ಕುಲ್ಲಿನ ಅನ್ವಿ ಅಂತ ಜೀತನ್ನ ಕರಿತಿದ್ದಾರೆ. ಯತೀಶ್ ಅವರು ಹುಷಾರುಲ್ಲ ಅಕ್ಕ ಪಣದುಲ್ಲರು ಈ ರೇಂಚ ಉಲ್ಲರು ನಮ್ಮ ಸಾಧಾರಣ ಉಲ್ಲ ಅಪ್ಪಗಪ್ಪಗ ಕೆಮ್ಮ ಮತ ಬರೋಂದೇ ಉಂಡು, ಒಂಚೂರು ಕೋಲ್ಡ್ ಉಂಡತೆ. ದಾನೆಗೆ ಅನ್ವಿ ಅಂತ ಹೇಳ್ತಿದ್ದಾರೆ. ದಾಲ ಇಜ್ಜಿ ಜೀತಣ್ಣ ನಿಖಲ್ನ ನಿಮ್ಮದ ಪನುಡು ಅಂದೆ ಅಂತ ಯತೀಶ್ ಬ್ರೋ ಹೇಳ್ತಿದ್ದಾರೆ. ಅಂದು ಬ್ರೋ ಎಲ್ಲಿ ಹೋದ್ರು ಎಲ್ಲರೂ ಸಹ? ನೆಟ್ವರ್ಕ್ ಇಶ್ಯೂ ಆಗ್ತಾ ಇರ್ತದೆ ನನಗೆ. ಎಷ್ಟು ಜನ ಇರ್ತಾರಂತನೂ ಕಾಣಿಸ್ತಾ ಇಲ್ಲ ಇಲ್ಲಿ ನಿಜವಾಗ್ಲು. ಬೇತೇರ್ನ ಲೈವ್ಡು ಪೋಪರ್ ಇರು ಅಂತ ಹೇಳ್ತಾರೆ. ಬೇತೇರ್ನ ಲೈವ್ಡು ಪೋಪರ್ ಏನ್ ಪೋಂದಿಪ್ಪೆ ಕೆಲವು ಸರಿ ಪೋಂದಿಪ್ಪೆ ಹಿತ್ತೆ ಒಂಚೂರು ಕಮ್ಮಿ ಮಲ್ತದೆ. ಸಂಪತಣ್ಣ ದಾಯ ಪಂಡ ಎಂಕ್ ಅವೇ ಪಂಡತೆ ಮದಿಮೇದ ಪೂರ ಗೌಜುಡೆ ಉಲ್ಲ ಎಂಕಲ್ ಶಾಪಿಂಗ್ ಇಪ್ಪುಡು ಬೊಕ್ಕ ಇಲ್ಲಡೊಂತೆ ಇಲ್ಲಡ್ ಪಂಡ ನಾನು ಎಂಕಲ್ನೇ ವರ್ಕ್ ಪೂರ ಮಲ್ತೋಂದಿಪ್ಪೆ ಏನು ಅಂಚ ಅದು ಒಂಚೂರು ಬಿಸಿ ಅಂಚಿ ಟೈಲರ್ ನಡೆ ಪೋಪುನು ಇಂಚಿ ಐಕ್ ಪೂರ ದಾದ ಪನ್ಪುನು ಡೆಕೋರೇಷನ್ ಪೂರ ಮಲ್ಪರೆ ಪನ್ಪುನು ಅವೇ. ಅಂಡ್ ಜೇರನ್ ಅವರು ಈರ್ ಕಷೆಯ ಪರ್ಪೆ ಇಟ್ಸ್ ಎ ನಂಬರ್. ಯಾರಿದು ಹಾಯ್ ಅಂತ ಹೇಳ್ತಿದ್ದಾರೆ? ಇಟ್ಸ್ ಎ ನಂಬರ್. ಹಾಯ್ ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಎ ನಂಬರ್ ಅವರೇ ನನ್ನ ಲೈವ್ಗೆ ಬಂದದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಮತ್ತೆ ಯತೀಶ್ ಬ್ರದರ್ ಹೇಳ್ತಿದ್ರಿ ಮದಿಮೆ ಲೆಪ್ಪು ಜರಿ ಲೆಪ್ಪೆ ಬಲ್ಲೆ ಮಾತೆಲ್ಲ ಮದಿಮೆ ಬಲ್ಲೆ ಎನ್ನ ಮದಿಮೆ ಲೆಪ್ಪೆ ಮಾತೆ ನಾವೈ. ಇಟ್ಸ್ ಎ ನಂಬರ್ ಅವರೇ. ನಿಮ್ಮ ಹೆಸರೇನು? ನಾನು ಅನುರಾಗ್ ಗ್ರೀ ಅಂತ ಹೇಳ್ತಿದ್ರೆ. ಅನುರಾಗ್ ಅವರ? ಯಾವ ಅನುರಾಗ್ ಗೊತ್ತಿಲ್ಲಲ್ಲ ಮಾರ್ರೆ. ಯಾವ ಅನುರಾಗ್ ಅವರು ನೀವು? ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವಿಗೆ ಬಂದದಕ್ಕೆ. ಯಾನ್ ಪೋಡ ದಾದಾ ಈರ್ ಪೋಡ ಜಿತಣ್ಣ ಈರ್ಲ ಬಲೆ ಅವೆ ಮದುವೆಗೆ ಮಾತೆರ್ಲ ಬಲೆ. ಎಲ್ಲರೂ ಸಹ ಬನ್ನಿ ಆಯ್ತಾ ಮದುವೆಗೆ, ಎಲ್ಲರೂ ಸಹ ಬನ್ನಿ. ಸಂಪತಣ್ಣ ಹೇಳ್ತಿದ್ದಾರೆ ಇರಿಗೆ ಆತಜೆ ಮದ್ಮೆ ಇಜ್ಜಿ ಮಾರ್ರೆ. ಓ ನನ್ಗೆ ಆಗ್ಲಿಲ್ಲ. ಅನುರಾಗ್ ಯಾರಂತ ಹೇಳಿ ಗೊತ್ತಾಗ್ಲಿಲ್ಲ. ಅನುರಾಗ್ ಅವ್ರೆ ಯಾರು ನೀವು? ಯಪ್ಪ ಮದಿತು ಬಿಟ್ರ ಸ್ವಲ್ಪ ದಿನ ಲೈವ್ ಜಾಯಿನ್ ಆಗಿಲ್ಲ ಅಂತ. ಹೌದಾ, ನೀವು ಅನುರಾಗ್ ಅವರ? ಅನುರಾಗ್ ಐ ಥಿಂಕ್ ನೀವು ಗೊತ್ತಾಯ್ತು ಇದು ರಾಯರ ಮಠದಲ್ಲಿ ಕೆಲಸ ಮಾಡ್ತೀರಲ್ವಾ ನೀವಲ್ವಾ? ಹೌದು ತಾನೇ? ಜೇರನ್ ಅವರು ಹೇಳ್ತಿದ್ರೆ ಯಾನು ಬರ್ಪೆ ಮಿಸ್ ಮಲ್ಪುಜಿ. ಓಕೆ ಥ್ಯಾಂಕ್ ಯು. ಬಲೆ ಮಾತಿರ್ಲ ಬಲೆ
ಯತೀಶ್ ಅವರು ಹೇಳ್ತಿದ್ದಾರೆ ಯಾನ್ ಬರ್ಪೆಕ್ಕ ಟಾಟಾ ಬೈ ಬೈ ದೂರ ಪೋಪರು ಒಂತೆ ಪೊರ್ತು ಉಂತಿಲೆ ಮಾರ ಏರ್ಲ ಇಜ್ಜಿರ್ ಲೈವ್ ಬಿಡು ಸುರುಟೆ ಎನ್ನ ಜನನೇ ಇಜ್ಜಿರ್ ಜನ ಇಲ್ಲ ಲೈವ್ ಅಲ್ಲಿ ಜೇರೆನ್ ಓ ಯುವ ಆ ಅರ್ಥ ಇಜ್ಜಿ ಸಂಪತ್ತಣ್ಣದ ಅದೇ ಯಪ್ಪ ಅಲ್ಲ ಮಾರ್ರೆ ಮತ್ತೆ ಯಾರು ಮಾರ್ರೆ ನೀವು ಅನುರಾಗ್ ಅವರೇ ಯಾರು ಸಾರಿ ನಂಗೆ ಗೊತ್ತಾಗ್ತಿಲ್ಲ ಜೇರನ್ ಅವರು ಬೆದ್ರ ಅಂತ ಹೇಳ್ತಿದ್ದಾರೆ ಓ ಊರು ಓಕೆ ಓಕೆ ಓ ಊರು ಓಹೋ ಓ ಊರು ಪಂಡ್ಕೆಣ್ಣಿನಾ ಸಂಪತಣ್ಣ ಯಾನು ಉಲ್ಲೆ ಆ ಬಾಬು ಪ್ಲೀಸ್ ಲೈವ್ಗೆ ಬಂದವರೆಲ್ಲ ಪ್ಲೀಸ್ ಒಂದು ಲೈಕ್ನ ಕೊಟ್ಟು ಲೈವ್ಗೆ ಸಪೋರ್ಟ್ ಮಾಡ್ತಾ ಹೋಗಿ ಯಾನ್ ಇಜ್ಜಿ ಅಂತ ಜೇರನ್ ಹೇಳ್ತಿದ್ದಾರೆ ಶೆಕ್ ಮುಕ್ಕಲ್ನ ದಾದಿ ಅವಸ್ಥೆ ಇಟ್ಸ್ ಎ ನಂಬರ್ ಅನುರಾಗ್ ಅವರೇ ಹೋಗ್ಲಿ ಬಿಡಿ ಬಾಯ್ ಟಾಟಾ ಗುಡ್ ನೈಟ್ ಅನುರಾಗ್ ಅವರೇ ನೀವು ಯಾರಂತ ನಿಜವಾಗ್ಲೂ ನಂಗೆ ಗೊತ್ತೇ ಇಲ್ಲ ಅಂದರೆ ನೀವು ನನ್ನ ಲೈವ್ಗೆ ಬರ್ತಾ ಇದ್ರಿ ಅನ್ಸುತ್ತೆ ಬ್ಯಾಂಗ್ಳೂರ್ನವರಾ ಯಾರು ಗೊತ್ತಿಲ್ಲ ನನಗೆ ಸತ್ಯವಾಗ್ಲೂ ತುಂಬ ದಿನ ಆದಮೇಲೆ ನಾನೇ ಲೈವ್ಗೆ ಬಂದಿದ್ದೇನೆ ನನಗೆ ಯಾರದ್ದು ಕೂಡ ಪರಿಚಯ ಸಿಗ್ತಿಲ್ಲ ನೀವು ನೋಡುವ ನಿಮ್ಮನ್ನು ಹುಡುಕುತ್ತೇನೆ ನಾನು ಈಗ ಹುಡುಕ್ಲಿಕ್ಕೆ ಆಗೋದಿಲ್ಲ ಮಾತ್ರ ಒಂದು ಕಮೆಂಟ್ ಮಾಡಿಡಿ ಇಟ್ಸ್ ಎ ನಂಬರ್ ಅವರೇ ನೋಡುವ ನಾನು ನಿಮ್ಮನ್ನು ಹುಡುಕುತ್ತೇನೆ ಸಾಂಗ್ ಇಜ್ಜಿ ಸಾಂಗ್ ಅತಿಶಣ್ಣ ಗುಡ್ ನೈಟ್ ಅಂತ ಹೇಳ್ತಿದ್ದಾರೆ ದಾನಿ ಬ್ರದರ್ ದೂರ ಬೋಪುನು 7 ಲೈಕ್ ಆಯ್ತು ಯಾರು ಹೊಸಬರು ಯಾರೋ ಬಂದ್ರು ಅನ್ಸುತ್ತಲ್ಲ ಯಾರೋ ಬಂದ್ರು ನಾನು ಮೊದಲಿನ ತರ ಮಾತಾಡ್ತಾ ಇಲ್ಲ ಮಾತ್ರ ಆಯ್ತಾ ನನಗೆ ಮೊದಲಿನ ತರ ಮಾತಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ತುಂಬಾ ಜನ ಇರಬೇಕು ಅವಾಗೊಂದು ಜೋಶ್ ಬರ್ತದೆ ಆವಾಗ ಖುಷಿಯಲ್ಲಿ ಮಾತಾಡ್ತಾ ಇರ್ಬೋದು ಸೊ ಸ್ವಲ್ಪ ಜನ ಇದ್ದಾಗ ಉಂಟಲ್ಲ ಮೆಲ್ಲ ಮೆಲ್ಲ ಮೆಸೇಜ್ ಹೋಗುವಾಗ ಯಾವ ಜೋಶ್ ಕೂಡ ಬರುವುದಿಲ್ಲ ಮಾರ್ರೆ ಇಟ್ಸ್ ಎ ನಂಬರ್ ಅವರು ಬೇಜಾರು ಮಾಡ್ಕೊಳ್ತಿದ್ದಾರೆ ಬೇಜಾರು ಮಾಡ್ಕೊಳ್ಬೇಡಿ ಓ ದೇವಾ ಎಂತ ಅನುರಾಗ್ ಅವರೇ ಪಟಾಕಿ ಬಿಡ್ತಿದ್ದಾರೆ ನಮ್ಮ ಜೇರನ್ ಅವರು ಹಾಗೆ ಯತೀಶಣ್ಣವರು ಇಲ್ಲೊಕ್ಕಿಲು ಉಂಡು ಅಂಚ ಪೂಪುಣು ಒಣಸು ಬೋರೆಗೆ ಏನಲ್ಲೆಪ್ಪು ಜರತ ಯತೀಶ್ ಬ್ರೋ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಎ ನಂಬರ್ ಅವರೇ ಥ್ಯಾಂಕ್ ಯು ಸೋ ಮಚ್ ಅನುರಾಗ್ ಅವರೇ ನಿಮ್ಮ ಚಾನಲ್ ಇದೆಯಾ ಯಾರ್ದಾದ್ರೂ ಚಾನಲ್ ಇದ್ರೆ ಪ್ಲೀಸ್ ಇಲ್ಲಿ ನನಗೆ ತಿಳಿಸಿ ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ ಹಾಗೆ ನೀವು ಸಹ ನನಗೆ ಸಪೋರ್ಟ್ ಮಾಡ್ತಾ ಹೋಗಿ ಓಕೆನಾ 5 ಜನ ಇದ್ದೀರಿ ಬೇಗ ಬೇಗ ಮಾತಾಡಿ ಇರ್ಬಲೆ ಕೇರಳಗ್ ಅಂತ ಹೇಳ್ತಿದ್ರಿ ಯಬಾಸ್ ಕೇರಳಡ ಯಾನ್ ಬರಯ್ಯ ಮಾರ್ರೆ ಕೇರಳದಲ್ಲಿ ನಾನು ಬರಲ್ಲ ಕೇರಳ ಕರ್ಮ ಮಾರೆ ನೆಟ್ವರ್ಕ್ ಪೋಂದೆ ಪುಡವಾ ಎಂಚಿನ ಗೊತ್ತಾಪು ಜಂಕ್ ಮಸ್ತ್ ಜನ ಉಲ್ಲರು 5 ಜನ ಉಲ್ಲರು ತೋಜುಣ ಎಂಕ್ ಆಂಡ ಎಂಕ್ ನಿಕಲ್ನ ಜೇರನ್ ಅವರು ಹೇಳ್ತಿದ್ದಾರೆ ಯಾನು ಪೋಪೆ ಅಂತ ಹೇಳ್ತಿದ್ದಾರೆ ದೂರ ಜೀತಣ್ಣ ಒಂತೆ ಬೇಲೆ ಉಂಡು ಒಂದೇ ಮಲ್ಲಿಜ್ಜಿ ಇಟ್ಸ್ ಎ ನಂಬರ್ ಅವರು ಹೇಳ್ತಿದ್ರೆ ಸ್ಟಾರ್ಟಿಂಗ್ ನಿಮ್ಮ ಲೈವ್ನ ಜಾಯಿನ್ ಆಗ್ತಿದ್ದೆ ಆವಾಗ ನೀವು ನನಗೆ ಬ್ಲೂ ಕೊಟ್ಟಿದ್ರಿ ಹೌದಾ ನನಗೆ ನೆನಪಾಗ್ತಿಲ್ಲ ಅನುರಾಗ್ ಅವರೇ ಐ ಆಮ್ ರಿಲಿ ಸಾರಿ ಜೀತಣ್ಣ ಒಂತೆ ಬೇಲೆ ಉಂಡು ಓಕೆ ಮಾ ಸರಿ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್ ಬುಕ್ಕ ಕೂಡ ಇತ್ತಂಡ ಬಲ್ಲೆ ಇಟ್ಸ್ ಎ ನಂಬರ್ ಅವರು ಹೇಳ್ತಿದ್ದಾರೆ ನಂದು ಚಾನಲ್ ಇಲ್ಲ ರೀ ಪಾ ಅಂತ ಹೇಳ್ತಿದ್ದಾರೆ ಹೌದಾ ಓಕೆ ಸರಿ ಅನುರಾಗ್ ಅವರೇ ಯತೀಶ್ ಅವರು ಹೇಳ್ತಿದ್ದಾರೆ ಯಾನು ಇಪ್ಪುನು ಕೇರಳ ನಂದು ಗೊತ್ತಾಂಡು ಇರಿಪ್ಪುನು ಕೇರಳ ಪಂದ್ ಉಮೇಶ್ ಅವರು ಹೇಳ್ತಿದ್ರೆ ಕುಡ್ಲಗ್ ಬಲೆ ಅಂತ ಹೇಳ್ತಿದ್ರೆ ಖಂಡಿತ ಬರ್ಪೆ ನೆಕ್ಸ್ಟ್ ದಾತೆ ಗೊತ್ತುಂಡು ಎನ್ನ ಅಣ್ಣಗ ಅಲ್ಪದನೆ ಪೊಣ್ಣು ಸೊ ಯಾನು ಕುಡ್ಲಗ್ ಖಂಡಿತವಾದ್ಲ ಬರ್ಪೆ ಓಕೆನಾ ಇಟ್ಸ್ ಎ ನಂಬರ್ ಅವರು ಹೇಳ್ತಿದ್ದಾರೆ ಅನುರಾಗ್ ಕಿಚ್ಚ ಅಂತ ಇರೋ ನೇಮ್ ನಾನು ಮೊನ್ನೆ ಇಟ್ಸ್ ಎ ನಂಬರ್ ಅಂತ ಚೇಂಜ್ ಮಾಡಿದೆ ರೀ ಅಂತ ಹೇಳ್ತಿದ್ರೆ ಹೌದಾ ಸುನೀತಾ ಸಿಸ್ಟರ್ ಅವ್ರು ಬಂದರು ಥ್ಯಾಂಕ್ ಯು ಸೋ ಮಚ್ ಸುನೀತಾ ಸಿಸ್ಟರ್ ನನ್ನ ಲೈವ್ಗೆ ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು ಹಾಗೆ ಒಂದು ಖುಷಿಯಿಂದ ಲೈಕ್ನ ಕೊಡಿ ಲೈಕ್ ಡನ್ ಆಗಿದೆಯಲ್ವಾ ಓಕೆ ಹೇಗಿದ್ದೀರಾ ಮತ್ತೆ ಫುಲ್ ಜೋಶಲ್ಲಿ ಯೋ ಅನ್ವಿ ಅಂತ ಹೇಳ್ತಿದ್ರೆ ಹೇಳಿ ಸುನೀತಾ ಸಿಸ್ಟರ್
ಹೌ ಆರ್ ಯು ಅನ್ವಿ ಅಂತ ಹೇಳ್ತಿದ್ರೆ, ನಾನು ಸೂಪರ್ ಡೂಪರ್ ಅಲ್ಲಿದ್ದೇನೆ, ನೀವು ಹೇಗಿದ್ದೀರಾ? ಕ್ಯೂಟ್ ವಾಯ್ಸ್ ಇಲ್ಲ, ಡಬ್ಬ ವಾಯ್ಸ್ ಆಗಿದೆ, ಖರಾಬ್ ವಾಯ್ಸ್ ಆಗಿದೆ, ವಾಯ್ಸ್ ಎಲ್ಲ ಹೋಗಿದೆ. ಸುನೀತಾ ಸಿಸ್ಟರ್ ಅವರು ಸಾರಿ, ಅವಾಗ ಮ್ಯೂಟ್ ಮಾಡ್ತಾ ಇದ್ದೇನೆ, ನನಗೆ ವಾಯ್ಸ್ ಹೋಗ್ತಾ ಉಂಟು. ಸುನೀತಾ ಸಿಸ್ಟರ್ ಹೇಳ್ತಿದ್ರೆ ಕ್ಯೂಟ್ ವಾಯ್ಸ್, ಯಪ್ಪ ಎಂತ ಡಬ್ಬ ವಾಯ್ಸ್ ಮಾರೆ ನಂದು. ಹೋಯ್ ಅನ್ವಿ ಡಾರ್ಲಿಂಗ್ ಅಂತ ಹೇಳ್ತಿದ್ರೆ, ಹೋಯ್ ಸುನಿ ಡಾರ್ಲಿಂಗ್, ಹೇಳಿ ಡಾರ್ಲಿಂಗ್. ನಮ್ಮ ಸಂಪತಣ್ಣ ಹೇಳ್ತಿದ್ದಾರೆ, ಸ್ವಪ್ನ ಸುಂದರಿ ಬೇತೆ ಲೈವ್ ತಿಕ್ಕಲೆ. ಎಂಚಿನ ಈ ಸಂಪತಣ್ಣ, ಎಂಚಿ ಸುಂದರಿ ಮಾರ್ರೆ, ಡಬ್ಬ ಸುಂದರಿಯಾನ. ಸುನೀತಾ ಅವರು ಹೇಳ್ತಿದ್ರೆ, ಬನ್ನಿ ಬನ್ನಿ ನ್ಯೂ ಮೆಂಬರ್ಸ್ ಮೈ ಚಾನಲ್, ಐ ರಿಟರ್ನ್ ಇಮಿಡಿಯೇಟ್ಲಿ ಫ್ರಮ್ ನ್ಯೂ ಐಡಿ ಅಂತ ಹೇಳ್ತಿದ್ದಾರೆ. ಹೌದಾ? ನೀವು ಕೇಳು 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 ನೆಸೆಸರಿ ಇಲ್ಲ, ಲೈಕ್ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಿದ್ರೆ. ಹೌದಾ? ಥ್ಯಾಂಕ್ ಯು ಸೋ ಮಚ್. ನೆಟ್ವರ್ಕ್ ಪ್ರಾಬ್ಲಮ್ ಅಂದಿ ಸಂಪತಣ್ಣ, ನೆಟ್ವರ್ಕ್ ಪ್ರಾಬ್ಲಮ್ ಆವಂದೇ ಉಂಟು. ಅನ್ವಿ ಹೌ ಆರ್ ಯು ಅಂತ ಹೇಳ್ತಿದ್ರೆ ಸುನೀತಾ ಸಿಸ್ಟರ್, ನಾನು ಸೂಪರ್ ಡೂಪರ್ ಆಗಿದ್ದೇನೆ, ನೀವು ಹೇಗಿದ್ದೀರಾ ಸುನೀತಾ ಸಿಸ್ಟರ್? ಹೌದು, ನೆಟ್ವರ್ಕ್ ಪ್ರಾಬ್ಲಮ್. ಹೌದೌದು, ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿದೆ ಮಾರ್ರೆ ನನಗೆ. ಇವಾಗ ನನ್ನ ವಾಯ್ಸ್ ಕ್ಲಿಯರ್ ಆಗಿ ನಿಮಗೆ ಕೇಳಿಸ್ತಾ ಇದೆಯಾ? ಹೌದು, ನೆಟ್ವರ್ಕ್ ಪ್ರಾಬ್ಲಮ್. ಹೌದು, ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ನನಗೆ. ನೆಟ್ವರ್ಕ್ ಇರೋ ಪ್ಲೇಸ್ಗೆ ಹೋಗಿ. ಇವಾಗ ಬಂತ ನೆಟ್ವರ್ಕ್? ಉಮೇಶ್ ಅಣ್ಣ ಹೇಳ್ತಿದ್ರೆ, ಸಾಂಗ್ ಪಲ್ಲೆ ಅನ್ವಿ ಅಪ್ಪ ದಮ್ಮಯ್ಯ ಬರ್ಸಿ ವಾಯ್ಸ್ ದುಂಬೆ ಖರಾಬ್ ಆತನ್ ಬಕ್ಕ ಟ್ರೋಲ್ ಪೇಜ್ಡಿ ಎಲ್ಲ ಕಾಂಡ್ ಇಡುಪ್ಪೆಯಾನು. ಹಾಯ್ ಅಂತ ಮುದ್ದು ಕನಸಿನ ಹುಡುಗ ಬಂದ್ರು. ಹಾಯ್ ಮುದ್ದು ಕನಸಿನ ಹುಡುಗ ಅವರೇ, ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ, ಸಪೋರ್ಟ್ ಮಾಡ್ತಾ ಹೋಗಿ ಲೈವ್ಗೆ. ಆ್ಯಂಡ್ ಏನು ಸ್ಪೆಷಲ್ನ ಮಾಡಿದ್ದೀರಾ ಮುದ್ದು ಕನಸಿನ ಹುಡುಗ ಅವರೇ? ಹೇಗಿದ್ದೀರಾ? ಮತ್ತೆ ಸುನೀತ್ ಅವರು ಹೇಳ್ತಿದ್ರೆ, ಅನ್ವಿ ನೈಸ್ ಯಾ ಅಂತ ಹೇಳ್ತಿದ್ರೆ. ಹೌದಾ? ನೈಸ್ ಎಂತ ನೈಸ್ ಮಾರ್ರೆ. ನಾನು ಹೊಸಬ ಅಂತ ಹೇಳ್ತಿದ್ರೆ. ಹೌದಾ ಹೊಸಬ ಅವರೇ? ಥ್ಯಾಂಕ್ ಯು ಸೋ ಮಚ್. ಯೋ ಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ. ಸುನೀತ್ ಅವ್ರು ಹೇಳ್ತಿದ್ರೆ, ಮುದ್ದು ಮುದ್ದು ಬ್ರೋ, ವಾಟ್ಸ್ ಮೈ ಲೇಟೆಸ್ಟ್ ವಿಡಿಯೋ, ಐ ವಾಂಟ್ ರಿವ್ಯೂ ಫ್ರಮ್ ಯುವರ್ ಸೈಡ್ ಅಂತ ಹೇಳ್ತಿದ್ದಾರೆ. ಹೌದಾ? ಸುನೀತಾ ಅವರು ಹೇಳ್ತಿದ್ರೆ, ಮುದ್ದು ಬ್ರೋ ಕಾಫಿ ಆರ್ ಟೀ ಆಯ್ತಾ ಅಂತ ಹೇಳ್ತಿದ್ದಾರೆ. ಸಂಪತ್ ಅವರು ಹೇಳ್ತಾರೆ, ಪುಗರ್ಂಡಲ್ಲ ಆಪು ಜೇರಿಗ್, ಪುಗರ್ಂಡಲ್ಲ ಆಪು ಜೆತ್ ಅಕ್ಕಲ್ ಪಂಡ ರಿಯಲ್ ಅದು ಪಂಡ ಓಕೆ ಎನ್ನ ಸೀರಿಯಸ್ಲಿ ಸ್ಟಾರ್ಟಿಂಗು ಓಕೆ ಇತ್ತಣ್ಣ ವಾಯ್ಸ್ ಇತ್ತೆ ಪೋಂದು ಬತ್ತನು ಒಂತೆ ಒಂತೆ. ಮುದ್ದು ಕೃಷ್ಣ ಅವರು ಹೇಳ್ತಾರೆ, ಓಕೆ ಸಾರಿ ಯೋ ಸೀಸ್ ನೋಡ್ತೀನಿ ಅಂತ ಹೇಳ್ತಿದ್ದಾರೆ. ಸಂಪತ್ ಅವರು ಹೇಳ್ತಾರೆ, ಎಲ್ಲ ಸಾಂಗ್ ಪನಿ ಅವಸ್ಥೆ ಮಾರ, ನೆಟ್ವರ್ಕ್ ಒಂದು ಪ್ರಾಬ್ಲಮ್ ಆಗಿ ಅವಸ್ಥೆ ಆಗ್ತಾ ಉಂಟೀಗ. ಮುದ್ದು ಕೃಷ್ಣ ಸಾರಿ ಮುದ್ದು ಕನಸಿನ ಹುಡುಗ ಅವ್ರು ಹೇಳ್ತಾರೆ, ಎಂತ ಹೆಸರು ಎಂತ ನಿಮ್ಮದು? ಅಭ್ಯಾಸ ಇಲ್ಲ ಯೋ ಸಿಸ್ ಅಂತ ಹೇಳ್ತಾರೆ. ಸುನೀತ್ ಅವರು, ಮುದ್ದು ಬ್ರೋ ವೆರಿ ಗುಡ್ ಹ್ಯಾಬಿಟ್ ಅಂತ ಹೇಳ್ತಿದ್ದಾರೆ. ಸುನೀತ್ ಅವರು ಯೋ ಅಲ್ಲಿದ್ದಾರೆ. ಸುನೀತ್ ಅವರು ಹೇಳ್ತಾರೆ, ಅನ್ವಿ ಯು ಆಲ್ಸೋ ವಾಚ್ ಮಾ ಆ್ಯಂಡ್ ಆಲ್ಮೋಸ್ಟ್ ವಾಚ್ ಅಂತ ಹೇಳ್ತಿದ್ದಾರೆ. ಖಂಡಿತ ನಾನು ನೋಡ್ತೇನೆ ಸುನೀತಾ ಸಿಸ್ಟರ್, ಹಾಗೆ ಕಮೆಂಟ್ನ ಕೂಡ ಮಾಡ್ತಾ ಇರ್ತೇನೆ. ಯೋ ಸಿಸ್ ಅಂತ ಮುದ್ದು ಕನಸಿನ ಹುಡುಗ ಹೇಳ್ತಿದ್ದಾರೆ. ಸುನೀತ್ ಅವರು ಹೇಳ್ತಿದ್ದಾರೆ, ಹೇಳಿ ಮುದ್ದು ಬ್ರೋ ಅಂತ ಹೇಳ್ತಿದ್ದಾರೆ. ಸುನೀತ್ ಅವರು, ಇವತ್ತು ಲೈವ್ ಹೇಳಿ ನಿಮ್ದು ಮುದ್ದು ಬ್ರೋ ಅಂತ ಹೇಳ್ತಿದ್ದಾರೆ. ಸಂಪತ್ ಅವರು, ಮ್ಯೂಟ್ ಹಾಕೊಂಡು ಈ ಗಡಿ ಅಂತ ಬೇಜಾರಲ್ಲಿದ್ದಾರೆ. ಬೇಜಾರಲ್ಲಿ ಇರಬೇಡಿ, ಸಾರಿ, ಯಾಕಂದ್ರೆ ನಂದು ಒಂದು ವಾಯ್ಸ್ ಹೋಗ್ತಾ ಇರ್ತದೆ, ಇನ್ನೊಂದು ನೆಟ್ವರ್ಕ್ ಹೋಗ್ತಾ ಇರ್ತದೆ. ಸೊ ಆವಾಗ ನಾನು ಮ್ಯೂಟ್ನ ಮಾಡ್ತಾ ಇರ್ತೇನೆ. ಸುನೀತ್ ಅವರು ಬ್ರೋ ಅಂತ ಕರೀತಿದ್ದಾರೆ. ಮುದ್ದು ಅವರು ಹೇಳ್ತಿದ್ದಾರೆ, ಮುದ್ದು ಕನಸಿನ ಹುಡುಗ ಹೇಳ್ತಿದ್ದಾರೆ, ತುಳು ಭಾಷೆ ಇದು. ಎಸ್ ಸ್ವಲ್ಪ ತುಳು ಭಾಷೆ ಮಾತಾಡ್ತೇನೆ, ಯಾಕಂದ್ರೆ ನಾನು ಉಡುಪಿಯವಳು. ಸೊ ತುಳುನಾಡಿನ ಪೊಣ್ಣು, ತುಳುನಾಡ್ದ ಪೊಣ್ಣು ಯಾನ ಅಂಚದು ಅಂತ ಒಂತೆ ತುಳು ಪಾತ್ರುಡಾಪುಡು.
ಮುದ್ದು ಅವರು ಹೇಳ್ತಿದ್ದಾರೆ ಅದೇ ಟೈಮ್ ಯೋ ಯೋ ಸಿಸ್ ಅಂತ ಹೇಳ್ತಿದ್ದಾರೆ. ಸುನೀತ್ ಅವರು ಹೇಳ್ತಿದ್ದಾರೆ ನೆಟ್ವರ್ಕ್ ಪ್ರಾಬ್ಲಮ್ ಅನ್ವಿ, ನೆಟ್ವರ್ಕ್ ಇರೋ ಪ್ಲೇಸ್ಗೆ ರನ್ ಅನ್ವಿ ಅಂತ ಹೇಳ್ತಿದ್ದಾರೆ. ಈಗ ಬಂತಾ? ಸುನೀತ್ ಅವರು ಹೇಳ್ತಿದ್ದಾರೆ ನಿನ್ನೆ 11ಗೆ ಎಲ್ಲ ಆ, ಮಾಡಿದ್ರಿ ಮುದ್ದು ಬ್ರೋ ಅಂತ ಹೇಳ್ತಿದ್ದಾರೆ. ಒಂಜಿ ಲೈಕ್ ಕೊರ್ಲೆ. ಅಯ್ಯೋ ದೇವ, ಮುದ್ದು ಕನಸಿನ ಹುಡುಗವ್ರೆ, ನಿಮ್ಗೆ ಕನ್ನಡ ಸಾರಿ ತುಳು ಬರ್ತದ ನಿಮ್ಗೆ ಸಹ? ಸಂಪತಣ್ಣ ಹೌದಾ, ಓಕೆ ಸಾರಿ ಅಂತ ಹೇಳ್ತಿದ್ದಾರೆ. ಮಲ್ಲೇಜಿ ಉಡುಪಿ ಕೃಷ್ಣ ಅಂತ ಹೇಳಿ ಹಾರ್ಟ್ನ ಕಳಿಸ್ತಿದ್ದಾರೆ ನಮ್ಮ ಸುನೀತಾ ಸಿಸ್ಟರ್. ಸುನೀತಾ ಅವರು ಫುಲ್ ಇಮೋಜ್ ಕಳಿಸ್ತಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೈಡಲ್ಲಿರುವವರು ಬೇಗ ಬೇಗ ಮೆಸೇಜ್ನ ಮಾಡಿ ನನ್ನ ಜೊತೆ ಮಾತಾಡಿ, ಇನ್ನು ಸ್ವಲ್ಪ ಹೊತ್ತು ಅಷ್ಟೇ ಇರುವುದು. ಹಾಗೆ ಮುದ್ದು ಕನಸಿನ ಹುಡುಗ ಅವರೇ, ರೀಸೆಂಟ್ ನನ್ನ ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಪೋಸ್ಟ್ ಇದೆ. ಸೊ ಪೋಸ್ಟ್ ಏನು ಅಂತ ಹೇಳಿದರೆ ಕರ್ನಾಟಕ ಮಿಸ್ ಕರ್ನಾಟಕ ಅಂತ ಹೇಳಿ. ಸೊ ಅದು ಪೋಸ್ಟ್ ಇದ್ದು ಕಮೆಂಟ್ ಸೆಕ್ಷನಲ್ಲಿ ಒಂದು ಲಿಂಕ್ನ ಹಾಕಿದ್ದೇನೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ಒಂದು ಲೈಕ್ನ ಕೊಡಿ. ಹಾಗೆ ಬದ್ದವರಿಗೆಲ್ಲರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ. ಮುದ್ದು ಕನಸಿನ ಹುಡುಗ ಹೇಳ್ತಿದ್ದಾರೆ 11:45 ಮಾಡಿದ್ದೆ. ಯೋ ಸಿಸ್, ಎಂತ ಮಾರೆ ನೀವು ಭೂತ ತಿರುಗುವ ಟೈಮಲ್ಲೆಲ್ಲ ಲೈವ್ ಮಾಡುದಾ? ಹೆದರಿಕೆ ಆಗುದಿಲ್ವಾ ನಿಮಗೆ? ಸಂಪತಣ್ಣ ಹೇಳ್ತಿದ್ದಾರೆ ತುಳುವೇರು ಎಂಕಲ್ ಅನ್ವಿತಾ ಸಿಸ್ ಅಂತ ಹೇಳ್ತಿದ್ರೆ. ಹೌದೌದು, ನಾವು ತುಳುವೇರು ಸಪೋರ್ಟಲ್ಲಿದ್ದಾರೆ ಸುನೀತಾ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. 3 ಜನ ಇದ್ದೀರಿ ಡೈಲಿ ಲೈವ್ ಮಲ್ಪೋರ ಇಜ್ಜಿ ಸಂಪತಣ್ಣ. ಹೌದಾದೆ ಗೊತ್ತಾನೆ ದುಮ್ಮ ಮತ ಮಲ್ತೊಂದಿತ್ತುಂಡು ಮಸ್ತ್ ಲೈವ್ ಇತ್ತೆ ಯಾನ್ ಮಲ್ಪರೆಗ್ ಪೋಪು ಜಾಂಡ್ ದಾಯಪಂಡ ಹಿಡ್ದಾಲ ನಮಕ್ ತಿಕ್ಕು ಜತೆ WH ತಿಕ್ಕುಜಿ ಕೌಂಟ್ ಆಪುಜಿ ಕೆಲವು ಸರಿ ಅವು ಬೇಜಾರಾಪುಂಡು. ಮಸ್ತ್ ಪೊರ್ತು ನಮ್ಮ ಪಾತಿರ್ದು ಕೌಂಟ್ ಅಜ್ರ ಅವು ಬೇಜಾರಾಪುಂಡು. ಸುನೀತಾ ಸಿಸ್ಟರ್ ಹೇಳ್ತಿದ್ದಾರೆ ನಾನು ಪಾರ್ಟಿಸಿಪೇಟ್ ಮಾಡೋಣ ಅನ್ಕೊಂಡೆ, ಬಟ್ ಅದು ಸಿಂಗಲ್ಸ್ಗೆ ಅನ್ವಿ ಅಂತ ಹೇಳ್ತಿದ್ದಾರೆ. ಹೌದು ಸಿಸ್ಟರ್, ಅದು ಮಿಸ್ಸಸ್ ಅಲ್ಲ. ಸುನೀತಾ ಸಿಸ್ಟರ್ ಹೇಳ್ತಿದ್ದಾರೆ ಸಂಪತ್ ಬನ್ನಿ ಮೈ ಚಾನಲ್ ಐ ರಿಟರ್ನ್ ಅಂತ ಹೇಳ್ತಿದ್ದಾರೆ. ಸಂಪತ್ ಅಣ್ಣ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಕೂಡ. ಮತ್ತೆ ಹೇಗಿದ್ದೀರಾ? 9 ಲೈಕ್ ಆಗಿದೆ ಮಾರ್ರೆ. ನಮ್ಮ ಉದ್ದಣ್ಣ ಏನು ಬರಲಿಲ್ಲ, ಫುಲ್ ಸಪೋರ್ಟಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುನೀತಾ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ಬೈತೆ ಲೈವ್ ಉಡು ಪಾತಿರ್ಗ ಅಂತ ಹೇಳ್ತಾರೆ ಸಂಪತಣ್ಣ. ಖಂಡಿತ ಸಂಪತಣ್ಣ, ಏರ್ನ ಲೈವ್ ಉಂಡು ನೆಕ್ಸ್ಟ್ ಭೂತ ಪ್ರೇತಗಳಿಗೆ ಮನಃಶಾಂತಿಗೆ ಲೈವ್ ಮಾಡು. ಹೌದಾ, ಭಯಂಕರ ಮಾರೆ ನೀವು. ಸುನೀತಾ ಅವರು ಫುಲ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಪಾಪ್ಕಾರ್ನ್ ಎಲ್ಲ ಕಳಿಸ್ತಾ ಇದ್ದಾರೆ. ನೋ ಚಾನಲ್ ಓನ್ಲಿ ಸಪೋರ್ಟ್ ಅಂತ ಹೇಳ್ತಿದ್ದಾರೆ ನಮ್ಮ ಸಂಪತಣ್ಣ. ಸುನೀತಾ ಸಿಸ್ಟರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸುನೀತಾ ಸಿಸ್ಟರ್ ಯಾವಾಗ ಲೈವ್ ನಿಮ್ದು? ಸುನೀತಾ ಸಿಸ್ಟರ್ ನಿಮ್ಮ ರೀಲ್ಸ್ ಎಲ್ಲ ನೋಡ್ತಾ ಇರ್ತೇನೆ, ಅಂದ್ರೆ ಶಾರ್ಟ್ಸ್ ವಿಡಿಯೋಸ್ನ ನೋಡ್ತಾ ಇರ್ತೇನೆ. ಮಗು ಜೊತೆ ಹಾಕ್ತಾ ಇರ್ತೀರಲ್ವಾ, ಆಗಾಗ ಕಮೆಂಟ್ನ ಮಾಡ್ತಾ ಇರ್ತೇನೆ ಫ್ರೀ ಇದ್ದಾಗ. ಮುದ್ದು ಬ್ರೋ ಲೈವ್ ಮಾಡ್ ಸುನೀತಾ ಅವರು ಹೇಳ್ತಿದ್ದಾರೆ ಮುದ್ದು ಬ್ರೋ ಲೈವ್ ಮಾಡೋದು ಅಂತ ಹೇಳ್ತಿದ್ದಾರೆ. ಮುದ್ದು ಬ್ರೋ ಹೇಳ್ತಿದ್ದಾರೆ ನಿದ್ದೆ ಬರದೆ ಬೇಜಾರು ಆಗಿರೋದು ಬಂದು ಸಪೋರ್ಟ್ ಮಾಡಿ. ಆಗಿರೋರು ಬಂದು ಸಪೋರ್ಟ್ ಮಾಡಿ. ಯಪ್ಪ ಹೌದಾ? ಸುನೀತಾ ಸಿಸ್ಟರ್ ಹೇಳ್ತಿದ್ದಾರೆ ಯಾವಾಗ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ, ಟೈಮ್ ಯಾವಾಗ ಫ್ರೀ ಆವಾಗ ರೇರ್ಲಿ ಐ ಡೂ ಲೈವ್ ಅನ್ವಿ ಅಂತ ಹೇಳ್ತಿದ್ದಾರೆ. ಹೌದಾ? ಸಂಪತಣ್ಣ ನನ್ಗೆ ತಿಂಡಿ ಮತ್ತೆ ಚಾ ಎಲ್ಲ ಕಳಿಸಿದ್ದಾರೆ. ಇರೆಗೆ ಮೋಕೆಡು ಕೊರ್ಪುನಿ ತಿನ್ಲಿ ಅಂತ ಹೇಳ್ತಿದ್ರೆ. ಥ್ಯಾಂಕ್ ಯು ಸೋ ಮಚ್ ಸಂಪತಣ್ಣ. ಏರ್ಲ ಉಲ್ಲೇರ ಇತ್ತಂಡ ಶೇರ್ ಮಲ್ಪಲೆ ಬರಡು ಅಂತೆ ಲೈವ್ ಅಂತೆ ಪಾತಿರಡೆ ಅನ್ನೋ ಒಟ್ಟು. ಸುನೀತ್ ಅವರು ಹೇಳ್ತಿದ್ರೆ ಬಟ್ ನಾನು ಮಲ್ಕೊಂಡೆ ಲೇಟ್ ನೈಟ್, ಅದಕ್ಕೆ ಬರುವುದಕ್ಕೆ ಆಗುತ್ತೆ ಬ್ರೋ. ಹೌದು, ಲೇಟ್ ನೈಟ್ ಇಟ್ಟರೆ ಬರ್ಲಿಕ್ಕೆ ಆಗುದಿಲ್ಲ ಮುದ್ದು ಕನಸಿನ ಹುಡುಗವರೇ. ಮುದ್ದು ಕನಸಿನ ಹುಡುಗ ಅವರೇ, ನಿಮ್ಮ ಹೆಸರು ಏನು? ವಾಟ್ ಈಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ಬ್ಯೂಟಿಫುಲ್ ನೇಮ್? ಎಲ್ಲಿ ಹೋದ್ರು ಮಾರೆ? ಉಮೇಶ್ ಅಣ್ಣ ಎಲ್ಲಿ ಹೋದ್ರು? ಸಂಪತಣ್ಣ ಹೇಳ್ತಿದ್ರೆ ಶೋಕ ಪಾತಿರ್ವರಿ ಅಂತ ಹೇಳಿ. ಯಪ್ಪ ಯಾನ್ ಶೋ ಕೊಡು ಪಾತಿರ್ನ ಅಂಚನೆ ನಮ್ಮ ಒಂತೆ ಪಾತಿರ್ವೆ ಆತೆ ಪಂಡ ಎಂಕ್ ಮಸ್ತ್ ಇಷ್ಟ ಪಾತಿರ್ನು ಪಂಡ ಮಸ್ತ್ ಇಷ್ಟ. ಮಸ್ತ್ ಪಾತಿರೋ ದೆಪ್ಪುನ್
ಮುದ್ದು ಕನಸಿನ ಹುಡುಗ ಅವ್ರು ಹೇಳ್ತಿದ್ದಾರೆ, "ಬನ್ನಿ, ಬನ್ನಿ ಹಾರ್ಟ್ಲಿ ವೆಲ್ಕಮ್" ಅಂತ ಹೇಳ್ತಿದ್ದಾರೆ. ಹೌದಾ ಮುದ್ದು ನಾಗರಾಜಾ? ಓಕೆ, ಓಕೆ. ನನ್ಗೆ ಆ ದೊಡ್ಡ ಹೆಸರು ಓದಿ ಓದಿ ಉಂಟಲ್ಲ, ಕುತ್ತಿಗೆಲ್ಲ ನೋವು ಸ್ಟಾರ್ಟ್ ಆಯ್ತು ಮಾರ್ರೆ. ಆವಾಗ್ಲೇ ಹೇಳ್ಬೇಕಿತ್ತು ನಾಗರಾಜ್ ಅವ್ರೆ ನೀವು. ಸುನೀತ್ ಅವ್ರು ಹೇಳ್ತಿದ್ದಾರೆ, ನೀನ್ ವಿಡಿಯೋ ಅನ್ವಿ ತುಂಬಾ ಸ್ವೀಟ್ ಆಗಿ ಇರುತ್ತೆ. ವೆಲ್ಕಮ್. ವಾಯ್ಸ್ ಫುಲ್ ಜೋಶ್ ಅಂತ ಹೇಳ್ತಿದ್ರೆ. ಹೌದು, ಜೋಶಲ್ಲಿ ಮಾತಾಡ್ತೇನೆ ನಾನು. ಜೇರೆನ್ ಈರು ಆವು ಏರ್ ಅವು ಅಂತ ಹೇಳ್ತಿದ್ರೆ. ಜೇತಣ್ಣ ಇಂಚನೆ ನಮಕ್ ಅರ್ನಲ ಚಾನಲ್ ಉಂಡು ಜೇರೆನ್ ಪಂಡ್. ಆ ಸೊ ಆರು ಇಂಚನೆ ನಮಕ್ ಸಪೋರ್ಟ್ ಮಲ್ಪೇರು ಬ್ರದರ್. ಸುನೀತ್ ಸಿಸ್ಟರ್ ಹೇಳ್ತಿದ್ದಾರೆ, ಅವರ ಹೆಸರು ಕಳ್ಳಕೃಷ್ಣ ಅಂತ ಹೇಳ್ತಿದ್ದಾರೆ. ಹೌದಾ? ಪಾತಿರ್ಲೆ ಏನೆ ಇರಿಗೆ ತುಳು ಬರ್ಪುಂಡೆ ಸತ್ಯ ಬಳ್ಳೆ ನಾಗರಾಜ. ಸಂಪತಣ್ಣ ಹೇಳ್ತಿದ್ದಾರೆ, ಜೇರೆನ್ ಪುದರ್ ದಾದೆ ಜೀತಣ್ಣ ಪಂದೆ ನಮಲೆಪ್ಪುನು ಅರ್ನ ಫುಲ್ ಪುದರ್ ಮಲ್ಲ ಉಂಡವೆ. ಮುದ್ದು ಕನಸಿನ ಹುಡುಗ ಅವರು ಹೇಳ್ತಿದ್ರೆ, ಪಾತಿರ್ಲಿ 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 ಏನು ಪಾತಿರೊಂದು ಉಲ್ಲೆ ಈರಿಕ್ ಈರಿಲ್ಲ ಪಾತಿರ್ಲೆ. ಓಕೆ ಎಂಚ ಉಲ್ಲರ್ ಎಂಚ ಉಲ್ಲರ್ ಮುದ್ದು ಕೃಷ್ಣ ಪಂಡ ಸಾರಿ ಮುದ್ದು ಕೃಷ್ಣ ಅತ್ತು ಮುದ್ದು ಕನಸಿನ ಹುಡುಗ. ನಾಗರಾಜ್ ಅವರು ನಗ್ತಾ ಇದ್ದಾರೆ, ದಾಯಿಗೆ ತೆಲುಪುನು. ಸುನೀತ್ ಅವರು ಹೇಳ್ತಿದ್ದಾರೆ, ನಾಗರಾಜ್ ನಿಮ್ಮ ಹೆಸರು ಸುಮ್ನೆ ಇರಿ ಕಳ್ಳ ಕೃಷ್ಣ ತಾನೆ ಅನ್ವಿ. ಎಂತ ಸೈನ್ ಲೈನ್ ನೋಡ್ತೇನೆ ನಾನು ಮತ್ತೆ. ಸಂಪತ್ ಅವರು ಹೇಳ್ತಿದ್ರೆ, ಮಲ್ಲ ಪಂಡ ಉಚ್ಚಿದಾತು ಉದ್ದ ಉಂಟ. ಹೆಜ್ಜಿಯೇ ಹೆಜ್ಜಿಯೇ ಸಂಪತಣ್ಣ ದಾದೆ ಅವಸ್ಥೆ ಮಾರೆ. ಸುನೀತ್ ಅವರು ಹೇಳ್ತಿದ್ದಾರೆ, ನೋಡು ನೋಡು ನಿಮ್ಮ ಲ್ಯಾಂಗ್ವೇಜ್ ಲರ್ನ್ ಆಗ್ಬಿಟ್ಟಿದೆ. ಹೌದಾ? ಮುದ್ದು ಕನಸಿನ ಹುಡುಗವರು ನಗ್ತಾ ಇದ್ದಾರೆ. ಯಾಕೆ 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 ನಗ್ತಾ ಇದ್ದೀರಾ ಮುದ್ದು ಕನಸಿನ ಹುಡುಗ ನಾಗರಾಜ್ ಅವರೇ? ಹಾಗೆ ನನ್ನ ತಮಾಷೆಯ ವಿಡಿಯೋ ಕೂಡ ಇದೆ ಸ್ವಲ್ಪ. ಸೊ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಹೋಗಿ. ಹಾಗೆ WH ಕಂಪ್ಲೀಟ್ ಮಾಡುವ ಬರದಲ್ಲಿ ನಾನು ಅಡಿ ಮೇಲೆ ಬಿದ್ದು ಲೈವ್ ಕೂಡ ಮಾಡ್ತಾ ಇದ್ದೇನೆ. ಅದಕ್ಕೆ ಕೂಡ ನೀವು ಸಪೋರ್ಟ್ನ ಮಾಡಿ ಆ್ಯಂಡ್ ಹೀಗೆ ನನಗೆ ಸಪೋರ್ಟ್ನ ಮಾಡಿ. ನಾನು ಸಹ ನಿಮಗೆ ಸಪೋರ್ಟ್ ಮಾಡ್ತೇನೆ. ಸುನೀತ್ ಅವರು ಹೇಳ್ತಿದ್ರೆ, ಸೇಯಿಂಗ್ ಲೈಮಾ ಹಿಸ್ ನೇಮ್ ಕಳ್ಳಕೃಷ್ಣ ಅಂತ. ಓಕೆ ಓಕೆ ಸರಿ ಸರಿ, ಕಳ್ಳಕೃಷ್ಣ ಅಂತಾನೆ ಹೇಳಬೇಕಾ? ಸರಿ ಸರಿ. ಸಂಪತ್ ಅವರು ಹೇಳ್ತಿದ್ದಾರೆ, ಕಾಮಿಡಿ ಮಲ್ತೀನಿ ಬೇಜಾರು ಮಲ್ಪುಚ್ಚಿ. ಓಕೆ ಇಜ್ಜಪ್ಪ ನಮಗದಾಯ ಬೇಜಾರು ಇಜ್ಜಿ ಸಂಪತಣ್ಣ ಅಂಚ ಬತ್ತದ ಆಲೆಜ್ಜಿ ಗಮ್ಮತ್ತು ನಮ್ಮ ಆತೆ. ನಾಗರಾಜ್ ಅವರು ಹೇಳ್ತಿದ್ದಾರೆ, ತುಳು ಎಲ್ಲ ಅರ್ಥ ಆಗುತ್ತೆ ನಿಮ್ಗೆ ತುಳು ಬರುತ್ತಾ? ಎಲ್ಲಿ ಅವ್ರು ನೀವು? ಸುನೀತ್ ಅವರು ಹೇಳ್ತಿದ್ರೆ, ಹೌದು ಹೌದು ನೋಡಿದ್ದೇನೆ. ಕೆನಾಟ್ ಕನೆಕ್ಟ್ ಆ್ಯಂಡ್ ರಿಟರ್ನ್ ಆ್ಯಂಡ್ ಬ್ಲೂ ಕೊಡಿ ಎಲ್ಲದ್ರ ಬಗ್ಗೆ ಕಾಮಿಡಿ ವಿಡಿಯೋ ನೈಸ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 1K 1K ವಿಡಿಯೋಸ್ ಎಲ್ಲ ನೈಸ್ ವಿಡಿಯೋಸ್ ಅನ್ವಿ ಅಂತ ಹೇಳ್ತಿದ್ದಾರೆ. ಹೌದಾ? ಥ್ಯಾಂಕ್ ಯು ಸೋ ಮಚ್ ಸುನೀತಾ ಸಿಸ್ಟರ್. ಮತ್ತೆ ಹೇಗಿದೆ ಮಗು, ಏನ್ ಮಾಡ್ತಿದೆ ಸುನೀತಾ ಸಿಸ್ಟರ್? ಮುದ್ದು ಬ್ರೋ ನಿಮ್ಮ ಹೆಸರು ನಿಜ ಹೇಳಿ ಅಂತ ಹೇಳ್ತಿದ್ದಾರೆ. ಸಂಪತ್ತಣ್ಣ ಹೇಳ್ತಿದ್ದಾರೆ, ಪವಿಸಿಸ್ ಬರ್ಪುಜೇರ್ ಲೈವ್ಗೆ ಮಾತೆಲ್ಲ ಬರ್ಪೇರು ಪಂಡ ಕೆಲವು ಸರಿ ಇದಾದಿ ಗೊತ್ತುಂಡೆ ಯಾನ್ ಲೈವ್ ಮನ್ಪುರನೇ ಗೊತ್ತಾಪುಜಿಗೆ ಕೆಲವರಿಗೆ ನೋಟಿಫಿಕೇಶನ್ ಪೋಪುಜಿಗೆ ಅವು ದಾಯಿಗೆ ದಾದ ವಿಷಯನ ಗೊತ್ತುಜಿ ಅವಿತ್ತೆ ತೂವೋಡಾಪುಂಡು. ಸುನೀತ್ ಅವರು ಹೇಳ್ತಿದ್ರೆ, ಮುದ್ದು ಕೃಷ್ಣ ತಾನೇ ಅಂತ ಹೇಳ್ತಿದ್ದಾರೆ. ಮುದ್ದು ಕೃಷ್ಣವಾ? ಸುನೀತ್ ಅವರು ಹೇಳ್ತಿದ್ರೆ ಈಸ್ ಪ್ಲೇಯಿಂಗ್ ಅಂತ ಹೇಳ್ತಿದ್ರೆ. ಹೌದಾ? ಮುದ್ದು ಕನಸಿನ ಹುಡುಗ ಹೇಳ್ತಿದ್ದಾರೆ, ನಾಗರಾಜ್ ಅವರು ನಿಜವಾಗ್ಲೂ ನಾಗರಾಜ್ ಅಂತ ಯೋಯೋ ಸಿಸ್ ಅಂತ ಹೇಳ್ತಿದ್ದಾರೆ. ಸುನೀತಾ ಸಿಸ್ ಹೇಳ್ತಿದ್ದಾರೆ, ಬೇಬಿ ಪ್ಲೇಯಿಂಗ್ ರೈಟ್ ನೌ ಅಂತ ಹೇಳ್ತಿದ್ದಾರೆ. ಹೌದಾ? ಎಷ್ಟು ಜನ ಇದ್ದಾರೆ ಸುನೀತಾ ಸಿಸ್ಟರ್ ನನ್ನ ಲೈವಲ್ಲಿ? ನನಗೆ ಕಾಣಿಸ್ತಾ ಇಲ್ಲ, ಹಾಗೆ ನೆಟ್ವರ್ಕ್ ಇಶ್ಯೂ ಆಗಿ ಎಲ್ಲರೂ ಸಹ ಹೋದ್ರು. ಮುದ್ದು ಕನಸು ನನ್ನ ಕಾವ್ಯನಾಮ ಅಂತ ಹೇಳ್ತಿದ್ರೆ. ಹೌದಾ ಬ್ರದರ್? ಸುನೀತಾ ಸಿಸ್ಟರ್ ಹೇಳ್ತಿದ್ರೆ, ಎಷ್ಟು ದಿನ ಆಯ್ತು ನಿಮ್ಮ ಹೆಸರೇ ಗೊತ್ತಿಲ್ಲ, ಅದೇ ಕಾಮಿಡಿ. ಸಂಪತಣ್ಣ ಹೇಳ್ತಿದ್ರೆ, ಎಂಕಲ ಅಂಚನೆ ಯಾಪ ಮನ್ಪು ಲೈವ್ ಗೊತ್ತಾ ಅಪ್ಪುಜಿ ಅಂದೆ ಎಂಕಲ ಅಂಚನೆ. ಅಯ್ಯೋ ದೇವ.
ದಾದ ಪಂಡ ಯಾನ್ ಸುರು ಸುರುಟು ಪಂಡ ಮಸ್ತ್ ಜನ ಬರೋಂದಿತ್ತೆರ್ ಲೈವ್‌ಗ್. ಕಂಟಿನ್ಯೂಸ್ ಲೈವ್ ಮಂತೊಂದಿತ್ತ ಇತ್ತೆ ಲೈವ್ ಮನ್ಪುನ ಬುಡ್ದು ಬುಡ್ತೆ ಸಂಪತಣ್ಣ ಅಂಚಾದ್ ಮಸ್ತ್ ಜನ ಇಜ್ಜೆರ್. ಸುನಿತಾ ಸಿಸ್ಟರ್ ಹೇಳ್ತಿದ್ರೆ ಓಕೆ ಓಕೆ ಕನ್ಫರ್ಮ್ ಮಾಡ್ಕೊಳ್ತೀನಿ ಇರು ಮುದ್ದು ಬ್ರೋ ಅಂತ ಹೇಳ್ತಿದ್ರೆ ಮುದ್ದು ಬ್ರದರ್ ಹೇಳ್ತಿದ್ದಾರೆ. ಓಕೆ ಓಕೆ ಕನ್ಫರ್ಮ್ ಮಾಡ್ಕೊಳ್ತೀನಿ. ಓಕೆ ಮುದ್ದು ಬ್ರದರ್ ಹೇಳ್ತಿದ್ದಾರೆ. ಆ, ಎಂತ ಹೇಳ್ತಿದ್ದಾರೆ, ಕವನ ತುಂಬಾ ಇದೆ ಪೇಪರ್ನಲ್ಲಿ ಬರ್ತಾ ಇತ್ತು ಹೌದಾ. ಸುನೀತಾ ಸಿಸ್ಟರ್ ಹೇಳ್ತಿದ್ದಾರೆ ಇದು ಸುನೀತಾ ಲೈವ್ ಯೋ ಯೋ ವೆಲ್ಕಮ್ ಟು ಮೈ ಲೈವ್ ಅಂತ ಹೇಳ್ತಿದ್ದಾರೆ. ಹೌದಾ, ವೆಲ್ಕಮ್ ವೆಲ್ಕಮ್ ಆಲ್ ಮೈ ಲೈವ್ ಅಂತ ಹೇಳ್ತಿದ್ದಾರೆ ಸುನೀತಾ ಸಿಸ್ಟರ್. ಮುದ್ದು ಬ್ರೋ ಅಂತ ಆಡ್ತಾ ಇದ್ದಾರೆ. ಸಂಪತ್ ಬ್ರೋ ಹೇಳ್ತಿದ್ದಾರೆ ಡೈಲಿ ಮನ್ಪಿ ಎಜೆಂಡ ಸಂಡೇ ಸ್ಯಾಟರ್ಡೆ ಮಲ್ಪಿ ಲೈವ್ ದಾದ ಹಾಪುಂಡು ಅಂದಿ ಸಂಪತಣ್ಣ ನನ್ನ ಮಲ್ಪೊಡಿ ತೂಡೆಂಕ್ ಪಂಡಿತ್ತೆ ನವ್ವೆ ಪಂಡಿತ ಬಿಸಿ ಉಪ್ಪೆ. ಸೊ ಅಂಚಾದ್ ಬರೆಗಾಪುಜಿ ಲೈವ್ಗ್. ಮುದ್ದು ಕನಸಿನ ಹುಡುಗ ಅವರು ಮುದ್ದು ಮುದ್ದು ರಾಕ್ಷಸ ಅಂತ ಹೇಳ್ತಿದ್ದಾರೆ. ಮುದ್ದು 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 ಮತ್ತೆ ಬರುದಿಲ್ಲ ಆಯ್ತಾ, ನನ್ಗೆ ಬರುದಿಲ್ಲ, ಮುದ್ದು ಮುದ್ದು ಆಗ್ತದೆ ಮತ್ತೆ. ವಾಯ್ಸ್ ಕೂಡ ಹೋಗಿದೆಯಲ್ಲ ಹಾಗಾಗಿ ಬರುದಿಲ್ಲ. ಸುನೀತಾ ಸಿಸ್ಟರ್ ಹೇಳ್ತಿದ್ದಾರೆ ಹೆಲೋ ಸಂಪತ್ ಬನ್ನಿ ಮೈ ಚಾನಲ್ ವಿಸಿಟ್ ಅಂತ ಹೇಳ್ತಿದ್ದಾರೆ. ಸುನೀತಾ ಸಿಸ್ಟರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ನನ್ನ ರೀಸೆಂಟ್ ವಿಡಿಯೋನ ರೀಸೆಂಟ್ ಕಮ್ಯುನಿಟಿ ಗೈಡ್ಲೈನ್ಸ್ ಪೋಸ್ಟ್ನ ನೋಡಿಲ್ಲ ಪ್ಲೀಸ್ ಒಂದು ನೋಡಿ, ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಇದೆ. ಸೊ ಅದನ್ನ ಓಪನ್ ಮಾಡಿ ಒಂದು ಲೈಕ್ನ ಕೊಟ್ಟು ಬನ್ನಿ. ಹಾಗೆ ಕಮೆಂಟ್ ಮಾಡೋದಾದ್ರೆ ಮಾಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಸುನೀತಾ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ಮೋಹನ್ ಎಂ ದೇಸಾಯಿ ಲೈಕ್ ಡನ್ ಅಂತ ಹೇಳ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಮೋಹನ್ ಅವರೇ ನನ್ನ ಲೈವಿಗೆ ಬಂದದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಮುದ್ದು ಅವರು ಹೇಳ್ತಿದ್ದಾರೆ ಎಂಕ್ಲ್ ವಿಡಿಯೋ ಒಂಜಿ ಕಮೆಂಟ್ ಪಾಡ್ಲೆ ಅಯ್ಯೋ ಈರಿನ ಒಂದಕ್ಕೆ ಕಮೆಂಟ್ ಪಾಡ್ಲೆತಾ ಈರ್ ಏರಿಂದ ಎಂಕ್ ಸತ್ಯ ಗೊತ್ತಾ ಹೊಂದಿಜ್ಜಿ. ಸಂಪತ್ ಅವರು ಹೇಳ್ತಿದ್ದಾರೆ ರಿಕ್ಷಾ ರಕ್ಷಾ ರಿಕ್ಷಾ ಲೈವ್ ಉಪ್ಪುಂಡು ಪೋಪೆರ್ ವರ ಈರೆ ಸಪೋರ್ಟ್ ಮಲ್ಪೆರರೆಗ್ ಮಲ್ಪರ್ ಅಂದಂದ್ ರಾಕ್ಷಸಿಸ್ಗ್ ಒಂಚೂರು ಸಪೋರ್ಟ್ ಮಲ್ಪೆಯಾನ್ ಅಕ್ಕಲ್ಲ ಮತ ಬರೋಂದಿತ್ತೆ ಬರ್ಪುಜೇರು. ಮುದ್ದು ಕನಸಿನ ಹುಡುಗ ನಗ್ತಾ ಇದ್ದಾರೆ. ಅರ್ರೇ ನಗು ಮುಖದಿಂದ ಫುಲ್ ಪಳಪಳ ಹೊಳಿತಾ ಇದ್ದೀರಿ ಮುದ್ದು ಕನಸಿನ ಹುಡುಗ ಅವರೇ. ಸುನೀತಾ ಅವರು ಹೇಳ್ತಿದ್ದಾರೆ ಸೂಪರ್ ಸಪೋರ್ಟ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸುನೀತಾ ಅವರು ಫುಲ್ ಜೋಶಲ್ಲಿದ್ದಾರೆ. ಹಾಗೆ ಯಾರು ಮುದ್ದು ಕನಸಿನ ಹುಡುಗವರು ಲೈಕ್ ಕೊಟ್ಟೆ ನಾನು ಹೊಂಟೆ ಅಂತ ಹೇಳ್ತಿದ್ದಾನೆ. ಆಯ್ತಾಯ್ತು ಮುದ್ದು ಕನಸಿನ ಹುಡುಗವರೇ ಪ್ಲೀಸ್ ನನಗೆ ಒಂದು ಕಮೆಂಟ್ನ ಮಾಡಿ, ಪ್ಲೀಸ್ ಒಂದು ಕಮೆಂಟ್ನ ಮಾಡಿಡಿ, ಓಕೆನಾ. ಬಾಯ್ ಅನ್ವಿತಾ ಸಿಸ್ ಅಂತ ಹೇಳ್ತಿದ್ರೆ ಬಾಯ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವಿಗೆ ಬಂದದಕ್ಕೆ. ಹೀಗೆ ನನಗೆ ಸಪೋರ್ಟ್ನ ಮಾಡ್ತಾ ಇರಿ. ಹೀಗೆ ನನ್ನ ಡಬ್ಬಾ ವಾಯ್ಸ್ನ ಕೇಳ್ತಾ ಇರಿ, ಓಕೆನಾ. ಬಾಯ್ ಅನ್ವಿ ಡಾರ್ಲಿಂಗ್ ಅಂತ ಸುನೀತಾ ಸಿಸ್ಟರ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುನೀತಾ ಸಿಸ್ಟರ್, ಇಷ್ಟೊತ್ತು ಸಪೋರ್ಟ್ ಮಾಡಿದಿರಿ. ಯೋ ಸಿಸ್ ಬಾಯ್ ಅಂತ ಹೇಳ್ತಿದ್ದಾರೆ ಸುನೀತಾ ಸಿಸ್ಟರ್ಗೆ. ಬಾಯ್ ಮುದ್ದು ಬ್ರೋ ಅಂತ ಹೇಳ್ತಿದ್ದಾರೆ. ಆಯ್ತು ಎಲ್ಲರೂ ಸಹ ಹೊರಟ್ರೆ ಅನ್ಸುತ್ತಲ್ವಾ. ಹೌದಾ, ವಣಸ್ಗುಬಲೆ ಖಂಡಿತ ಬರ್ಪೆ ಸಂಪತಣ್ಣ. ಸುನೀತಾ ಸಿಸ್ಟರ್ ಬೈತಾ ಇದ್ದಾರೆ ಸುಮ್ಮನೆ ಇರು ಡೋಂಟ್ ಸೇ ಡಬ್ಬಾ ವಾಯ್ಸ್ ಅಂತ ಹೇಳ್ತಿದ್ದಾರೆ. ಹೌದಾ, ಎಂತ ಮಾರೆ ಕ್ಯೂಟ್ ಬಾಯ್. ಒಪ್ಪೋ ನೀನು ಯಪ್ಪ ಇಷ್ಟು ಬೇಡ ಇತ್ತು ಸುನೀತಾ ಸಿಸ್ಟರ್.
ಬಾಯ್ ಅನ್ವಿ ಡಿಯರ್ ಅಂತ ಹೇಳ್ತಿದ್ರು. ಬಾಯ್ ಬಾಯ್, ಟೇಕ್ ಕೇರ್ ಡಿಯರ್. ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಹಾಗೆ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಮತ್ತೆ ಪುನಃ, ಥ್ಯಾಂಕ್ ಯು ಸೋ ಮಚ್. ಸಂಪತಣ್ಣ ಮಸ್ತ್ 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 ಥ್ಯಾಂಕ್ಸ್ ಥ್ಯಾಂಕ್ಸ್ ಅವರಿಗೆ. ಬಾಯ್ ಸ್ವಪ್ನ ಸುಂದರಿ ಐ ನೆಕ್ಸ್ಟ್ ಈಗ ಓಕೆ ಮಾ, ಸರಿ ಸರಿ, ಥ್ಯಾಂಕ್ ಯು ಸೋ ಮಚ್ ಈತ್ ಪೂರ್ತಿ ಇಂಕ ಸಪೋರ್ಟ್ ಮಾಡ್ತಾರತ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ರೀಸೆಂಟ್ ಪೋಸ್ಟ್ಗೆ ಪ್ಲೀಸ್ 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 ಒಂದು ಲೈಕ್ನ ಕೊಡಿ ಆ್ಯಂಡ್ ನನಗೆ ಸಪೋರ್ಟ್ನ ಮಾಡಿ. ಮಿಸ್ ಕರ್ನಾಟಕ ಅಂತ ಹೇಳಿ ಸೊ ಇದೆ. ಸೊ ಅದಕ್ಕೆ ಪ್ಲೀಸ್ ನನಗೆ ಒಂದು ಕಮೆಂಟ್ನ ಮಾಡಿ. ಅಂದರೆ ನೀವು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ನ ಮಾಡಬೇಕು, ಹಾಗೆ ಇನ್ಸ್ಟಾಗ್ರಾಮಿಗೆ ಹೋಗಿ ಲೈಕ್ನ ಕೊಡಬೇಕು. ಅದರ ಲಿಂಕನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದೇನೆ, ಪ್ಲೀಸ್ ಒಂದ್ಸರಿ ಚೆಕ್ ಮಾಡಿ, ಓಕೆನಾ. ಮುದ್ದು ಕನಸಿನ ಹುಡುಗವರು ಪಾಪ್ಯುಲರ್ ಶಾರ್ಟ್ಸ್ಗೆ ಕಮೆಂಟ್ ಹಾಕಿದ್ದೀನಿ. ಹೌದಾ, ಓಕೆ, ಸರಿ ಸರಿ, ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿದ್ದಕ್ಕೆ. ನೀವು ಸುನೀತಾ ಸಿಸ್ಟರ್ ಹೇಳ್ತಿದ್ದಾರೆ, ನಾನು ನಿಜನೇ ಹೇಳ್ತಾ ಬಾಯ್ ಕ್ಯೂಟಿ ಅಂತ ಹೇಳ್ತಿದ್ದಾರೆ. ಹೌದಾ ಹೌದಾ, ಓಕೆ ಅಮ್ಮ, ಸರಿ ಸರಿ, ಥ್ಯಾಂಕ್ ಯು ಸೋ ಮಚ್. ಸುನೀತಾ ಸಿಸ್ಟರ್ ಹೇಳ್ತಿದ್ದಾರೆ ಮುದ್ದು ಬ್ರೋಗು ರಿಟರ್ನ್ ಮಾಡಿ ಅನ್ವಿ. ಖಂಡಿತ 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 ರಿಟರ್ನ್ ಮಾಡ್ತೇನೆ ಸುನೀತಾ ಸಿಸ್ಟರ್. ಯಾರು ಸಹ ಇಲ್ಲ ಮರೆ ಲೈವಲ್ಲಿ. ಇನ್ನು ನಾನು ಲೈವನ್ನು ಎಂಡ್ ಮಾಡ್ತಾ ಇದ್ದೇನೆ. ಐ ಆಮ್ ರಿಯಲಿ ಸಾರಿ. ಕೆಲವರೆಲ್ಲ ಹೈಡಲ್ಲಿ ಇರ್ಬೋದು, ನನ್ನ ಜೊತೆ ಮಾತಾಡೋಕ್ಕೆ ಆಗದೇ ಇರ್ಬೋದು, ಯಾಕಂದರೆ ನಾನು ಅವರಿಗೆ ಬ್ಲೂ ಎಲ್ಲ ಕೊಟ್ಟಿರೋದಿಲ್ಲ. ಹಾಗಾಗಿ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ. ಸೊ ನೆಕ್ಸ್ಟ್ ಲೈವ್ಗೆ ಬರ್ತಾ ಇರಿ, ಹಾಗೆ ನನಗೆ ಸಪೋರ್ಟ್ನ ಮಾಡ್ತಾ ಇರಿ. ಓಕೆ, ನೆಕ್ಸ್ಟ್ ಲೈವಲ್ಲಿ ಸಿಗ್ತೇನೆ. ಆ್ಯಂಡ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ನನ್ನೆಲ್ಲ ಉಂಡು ಪಣಂದುಲ್ಲೇರು, ಸಂಪತ್ತಣ್ಣ ಪಣಂದುಲ್ಲೇರು, ವಣಸ್ ಮಲ್ಪೆ ಕೋರಿ ಕಡಪುಡುವೆ ಬಾಯ್ ಅಂತ ಹೇಳ್ತಾರೆ. ಸಂಪತ್ತಣ್ಣೆ ಆವಿ, ಸರಿ ಸರಿ ಮಲ್ಪೆ. ಥ್ಯಾಂಕ್ ಯು ಸೋ ಮಚ್ ಸಂಪತ್ತಣ್ಣ. ಲಾಸ್ಟ್ ಮುಟ್ಟ ಇರ್ತಾರೆ ಎನ್ನ ಲೈವ್. ಥ್ಯಾಂಕ್ ಯು, ಮಸ್ತ್ 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 ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್ ಬಾಯ್.